morning everyone, welcome to another video. ಇತ್ತೆ ನಾನು ಒಂಚೂರು ಪಿದೈ ಪೋಂದುಲ್ಲ ಏನಿತ್ತೆ ಪಂಡ ಇನ್ನೊಂಜಿ ಕೃಷಿದ ಬಗ್ಗೆ ಒಂಜಿ ಟ್ರೈನಿಂಗ್ ಉಂಡು ಅಂಚ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕ ಬಂದು ಎನ್ನ ಒಂಜಿ ಫ್ರೆಂಡ್ ಉಳ್ಳೇರು ಆ ರೀತಿ ಹೆಂಗೆ ಪಂಡೇರು ಅಂಚ ಯಾನಿತ್ತೆ ಅರೇನು ಮೀಟ್ ಆವುದಿಲ್ಲ ಪೋದು ಅರೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ಪೋಯಾರು ನಿಕ್ಲೆಗ್ ಇಂಚಿನ ಪೂರ ಟ್ರೈನಿಂಗ್ದ ಬಗ್ಗೆ ಇಂಚಿನ ಪೂರ ಉಂಡು ಅವಿನ್ನು ಶೇರ್ ಮಾಡ್ಪೋಯಾನು. ಎಂಗ್ಲೆಗ್ ಇಂಗಿನ ಪಂಡ ದೊಡ್ಡ ದಾಯಗೋಸ್ಕರ ಬೋಡು ಎಂಗ್ ದಾಯ ಸಾಂಗ್ ಕೊಡು ಅನ್ಕೊ ದೊಡ್ಡ ದಾಯ ಸಾಂಗ್ ಕೊಡು ಪಂಡ ಎಂಕ್ಲೆಗ್ ಮೇನ್ ಅದು ಬೋಡು ಅಪ್ಪನ ಎಂಗ್ಲು ಕೃಷಿಕರ್ನದು ಎಂಗ್ಲ ಭಾರತ ದೇಶ ಅವಾರ್ಡ್ ನಮ್ಮ ಸೌತ್ ಕೇಂದ್ರ ಅವಾರ್ಡ್ ಪ್ರತಿವರೆಗ್ಲ ಕೃಷಿ ತಿನ್ನಪ್ಲೆ ಜಾಸ್ತಿ ಅದು ಉಪ್ಪುಣಿ ಅಂಚದು ಉಪ್ಪುಣಾಗ ಎಂಕ್ಲೆಗ್ ಪಾಲಿನೇಷನ್ ಪಂಡ ಪರಾಗಸ್ಪರ್ಶ ಪ್ರಮುಖ ಕ್ರಿಯೆ ವೈಟಲ್ ಅವಾರ್ಡ್ ಒಂಜಿ ತೋಟಗಾರಿಕೆ ಬೆಳೆ ಅವಾರ್ಡ್ ವೈಟಲ್ ಅವಾರ್ಡ್ ಒಂಜಿ ಕಂಗ್ ಅವಾರ್ಡ್ ದಾರ ಅವಾರ್ಡ್ ವೈಟಲ್ ಅವಾರ್ಡ್ ಪರಾಗಸ್ಪರ್ಶ ಇಂಜದಿನ ಓಲವಸ್ ಅಂಚದು ಉಪ್ಪುಣಾಗ ಎಂಕ್ಲೆಗ್ ದೊಡ್ಡ ಒಂಜಿ ಪ್ರಮುಖ ಪಾತ್ರ ದೊಡ್ಡ ಒಂಜಿ ಇಲ್ಲ ಅಲ್ಲ ಪಂಡ ಒಂಜಿ ತೋಟ ಒಂಜಿ ಎಕರೆ 2 ಎಕರೆ ತೋಟ ಇತ್ತಿನ ಪ್ರತಿ ಒಂಜಿ ಜನ ಒಂಜಿ ಗೂಡನ್ನೆಲ್ಲ ಸಾಂಪೋಡು ದಯ ಗೊತ್ತಿಲ್ಲ ಎಂಕ್ಲೆಗೋಸ್ಕರ ಅತ್ತನಲ್ಲ ನರಗೋಸ್ಕರ ಅಲ್ಲ ಪ್ರಕೃತಿಗೆ ಎಂಗ್ಲು ದಾವ ಕೊರ್ಪೂಜೆ ಎಂಗ್ಲು ಪ್ರಕೃತಿಗೆ ಅದನ್ನ ಕೊರಲೆ ಬಂಡ ಇನ್ನೆರದಲ್ಲಿ ಒಂಜಿ ಅಳಿಲು ಸೇವೆ ಒಂಜಿ ಬಾಕ್ಸ್ 2 ಬಾಕ್ಸ್ ಅದು ಇದು ಒಂಜಿ ಅಳಿಲು ಸೇವೆ ಪಾಲಿನೇಷನ್ ಮಲ್ತಾನೆ ಎಂಗ್ಲೆ 30% 10 ಹಿಡಿದು 10 ಹಿಡಿದು 30% ಎಕ್ಸ್ಟ್ರಾ ಈಲ್ಡ್ ಬರ್ಬೋದು ದೊಡ್ಡ ಹಿಡ್ದಾದ ಲಾಭ ಅಂದು ಒಂಜಿ ಪರವಾಗಿ ನಮಕ್ ಪಾಲಿನೇಷನ್ ಆಗ ನೆಕ್ಸ್ಟ್ ಎಂಗ್ಲ ಹೆಲ್ತ್ ಕೂಡ ಪೂರ ಇಂಜಿನ ಬಂಡ ಪ್ರತಿ ಒಂಜಿ ಐಟಮ್ ಉಂಟು ಇತ್ತ ಬಂಡ ಜಾಸ್ತಿ ಆದ ಮುಸಲ್ಮಾನ್ ಮಕ್ಳು ಜಾಸ್ತಿ ಆದ ತೊಟ್ಟೆಣ್ಣೆ ಯೂಸ್ ಮಾಡ್ತಾರೆ ದಾಯಿಗೆ ಯೂಸ್ ಮಾಡ್ತಾರೆ ಪಂಡ ಮೊಹಮ್ಮದ್ ಪೈಗಂಬರ್ ಐತ ವಿಷ ಮಸ್ತ್ ಉಲ್ಲೇಖ ಮಾಡ್ತಿದೆ ಐತ ವಿಷಯ ಪಂಡ ಒಂಜಿ ಅಮೃತದ ಲೆಕ್ಕ ಅಂಡ್ ಒಂಜಿ ಡೈಲಿ ಯೂಸ್ ಮಾಡ್ಕೊಡು ಪಂಡ ಪ್ರತಿ ಒಂಜಿದ ವಿಷಯ ಬಂತೇರು ದೊಡ್ಡದ ವಿಷಯ ಬಂತೇರು ಬೊಕ್ಕ ಇರ್ನ ವಿನೆಗರ್ದ ವಿಷಯ ಬಂತೆ ಸುಮಾರು ವಿಷಯ ಉಂಟು ಅಂಡಲ್ಲ ದೊಡ್ಡದ ನೀರು ದಿನೂರು ನಮ್ಮ ಜೊತೆ ಪೂರ ಆಂಟಿ ಆಕ್ಸಿಡೆಂಟ್ ಐಟುಂಟು ಕೊರೋನಾಗೆ ಬೆಸ್ಟ್ ಮರ್ದವೆ ಅಂಡ ಏರ್ಲೈನ್ ಮಲ್ಪರೆ ಹೋತಿದ್ದೆ ನಮ್ಮ ದೇವಣ್ಣ ಇಂಕ್ಲೂಡ್ ಇಲ್ಲ ಇತ್ತಿನ ಸುಮಾರು ನಮ್ಮ ಕ್ರಾಯದ ಕೊಣದ ಕೊರ್ಕೊಂಡು ಐಕೊಂಜಿ ಸಾರ ಪಂಡ ಇಂಕ್ಲೆಗ್ ಅವು ಎಡ್ಡೆ ಅಂಚೆ ಒಂಜಿ ಒಂಜಿ ದೊಡ್ಡ ದಿಕ್ಕು ಇಂಕ್ಲೆಗ್ ಡೈಲಿ ಯೂಸ್ ಮಲ್ಪರೆ ನೆಕ್ಸ್ಟ್ ಬೋಡಾಪಣ ಇತ್ತ ಬೈ ಪ್ರಾಡಕ್ಟ್ ಮಾಯನ ದಿಕ್ಕು ಮಾಯನಾಗ್ಲ ರೇಟ್ ಉಂಟು ದೊಡ್ಡಗ್ಲ ರೇಟ್ ಉಂಟು ಎಲ್ಲ ಕೆಲಿಂಜಿ ಮಲ್ತು ಪಾಲ್ ಮಲ್ತದ ಕೊರ್ಪರನ್ನ ಐಕ್ಲ ರೇಟ್ ಉಂಟು ಪಾಲ್ ಮಲ್ಪೋಜಿ ಓಲ ಮಲ್ಪೋಜಿ ಪಂಡ ಪ್ರಕೃತಿಗೆ ಎಂಗ್ಲೊಂಜಿ ಎಲ್ಲಿ ಒಂಜಿ ಇನ್ನೊಂಜಿ ಎಂಜಿನ ಪಂಡ ದೊಡ್ಡೆ ನಿಗ್ಲೆಗೆ ಇತ್ತೆ ಬಾಕ್ಸೇ ಬಡ್ಚಿ ಎಂಗ್ಲು ದೊಡ್ಡನೇ ಸಾಂಕುಜ ಎಂಗ್ಲೆ ಚುಚ್ಚುಂಟು ಎಂಗ್ಲೆ ಬಡ್ಚಿ ಒಂಜೊಂಜಿ ಒಂಜೊಂಜಿ ಕರಕ್ಕೆ ಜಸ್ಟ್ ದುಂಬುದ ಈ ವರ್ಷದ ಮಾಯನಣ್ಣ ಐಕು ಪೂಜಿಲೆ ಮರತ ಮಿತ್ತಿದಿಲ್ಲ ಒಂಜಿ ವರ್ಷ ಅವಡು ಕುಲ್ಲುಜಿ ಬೇಜಾರಲ್ಲಿ ಪಡ್ಸಿ 2ನೇ ವರ್ಷ ಕುಲ್ಲುಜಿ 3ನೇ ವರ್ಷ ನಿಘಂಟು ಬತ್ತು ಕುಲ್ಲುಂಡೈ ಒಂಜಿ ವರ್ಷ ಬರ್ರೆ ಸ್ಟಾರ್ಟ್ ಅಂಡ ಬಕ ಪ್ರತಿ ವರ್ಷ ಓಲ ಮರ ಬಿಡೋಡ್ಸಿ ನಿಗ್ಲ ಊರು ಇದ್ದೆ ಒಂಜಿ ಫಸ್ಟ್ ಬರ್ಪುಣಿ ನೊರೆಕಾಯಿ ಮರಕದಿಲ್ಲ ಬರ್ಪುಣಿ ನೆಕ್ಸ್ಟ್ ಬರ್ಪುಣಿ ಪಕ್ಕ ಪೂರ ಪಕ್ಕ ಮರುವ ಕುಲಿತೆಟ್ ಬೆಸ್ಟ್ ಕುಲಿತೆಟ್ ಇರೆಗ್ ನೂದು ಒಂಜಿ ಅಣಲ ಬತ್ತು ಕುಲ್ಲುಂಡು ಒಂಜಿ ವರ್ಷ ಬರದೆತ್ತಿನ ದೊಡ್ಡ ಅಣಲ ದಿಕ್ಕುಂಡು ಪಕ್ಕ ಐಟೆ ಪಾಲ್ ಹಾಕೊಂಡು ಪಾಲ್ ಆದ ನೆಕ್ಸ್ಟ್ ಪ್ರತಿ ವರ್ಷ ಎಲ್ಲ ಐಕೆ ಬರ್ಕೊಂಡು ಅವೇ ಗೂಡು ಬರ್ಕೊಂಡು ದಯಪಂಡ ಒಂಜಿ ಹಾಕಿ ಪ್ರಾಕ್ಟೀಸ್ ಹಾಕೊಂಡು ಪಂಡ ಎಂಕ್ಲು ಫಸ್ಟ್ ದಿನಾಗ ಯಾನ್ ಫಸ್ಟ್ ಬಾಕ್ಸಸ್ ದಿನಾಗ ಎಂಗ್ಲೆಗ್ ಒಂಜೆಟ್ 2 ಬತ್ತು ಕುಲ್ಲುಂಡು ಇತ್ತೆದಾಲ ಇತ್ತೆ ಎಂಕ್ಲು ವಾವ ಏರಿಯಾಡ್ ದೀಪ ಎಂಗ್ಲೆಂಡ್ ಒಂಜಿ ಸಾಧಾರಣ ಖಾಲಿ ಬಾಕ್ಸ್ 200-300 ಬಾಕ್ಸ್ ದೀಪ ಪಂಡ ವರ್ಷ ಹೊರ ತೆಪ್ಕೊಂಡ್ರೆ ಮಾತ್ರ ಅವು ತಿಂಗಳು ಹೊರ ದೆಪ್ಪುಜಾನ ವರ್ಷ ಹೊರ ಮಾತ್ರ ದೆಪ್ಪುಣಿ ದೆಪ್ಪುಣ ಜೇನು ದೆಪ್ಪುಣಿ ಮೇ 15ನೇ ತಗುಲೈ ಸ್ಟಾರ್ಟ್ ಮಾಡ್ಕೊ ಎಂಗ್ಲು ಒಂಜಿ 20 ಉಲೆ 5 ಮಾಡ್ಕೊ ಹೊಂಡ 10ನೇ ದಪ್ಪಾಗ ಬರ್ಸ ಬರ್ಕೊಂಡು ಬರ್ಸ ದಪ್ಪಾಗ ಎಂಗ್ಲೆಗ್ ದೆಪ್ಪೆಲ್ಲ ಸಮಸ್ಯೆ ಹಾಕೊಂಡು ಭಾರಿ ಚುಚ್ಚುಂಡು ಅದಕ್ಕೋಸ್ಕರ ಐನಾತ್ 20 ಆಗ ಭಾರಿ ಕಮ್ಮಿ ಅಂಡ ಜಾಸ್ತಿ ಅದು ನೆಯ್ಯ ಉಪ್ಕೊಂಡು ತೆತ್ತಿ ಹಾಪುಣ ಇಂಜಿನ ಪಂಡ ಪ್ರಕೃತಿಗೆ ಏರುಪೇರು ಅಣ್ಣಗ ಮೂಲು ಬರ್ಸ ಬರ್ಪುಣ ಲಕ್ಷಣ ಅಂದಿತ್ತೇನಂದ್ರ ಐಕ್ಲ ಕನ್ಫ್ಯೂಷನ್ ಹಾಕೊಂಡು ದಾದ ಹಾಪುಂಡು ಅಂಚೆ ಅದು ಉಪ್ಪುಣಾಗ ಇನ್ನೆಟ್ಲ ಇಂಜಿನ ಪಂಡ ನಿಜವಾದ ಅಪಗ ಜಾಸ್ತಿ ಆದ ಒಂಜಿ 90% 75% ಇಂದು ಉಪ್ಪುಂಡು ಇಂಜಿನ ಜೇನು ಉಪ್ಪುಂಡು ಅಂಡ ದುಂಬುದ ಜೇನು ನಮ್ಮ ಎಕ್ಸ್ಪೆಕ್ಟ್ ಮಲ್ಪರೆ ಆಪಿಜಿ ದುಂಬು ಒಂಜಿ ಕರೆಕ್ಟ್ ಒಂಜಿ ಬಾಕ್ಸ್ 10 ಕಿಲೋ ಎರಡೊಂಜಿ ಸಾಧಾರಣ ಒಂಜಿ ಎಣ್ಣ ಒಂಜಿ ಅನುಭವ ಮಾಡ್ಕೊಂಡು ಒಂಜಿ 8 ವರ್ಷದ ದುಂಬು ಪೂರ ಒಂಜಿ ಬಾಕ್ಸ್ 8 kg 9 kg ಪಂಡ ಒಂಜಿ ತಪಲೆ ಫುಲ್ ಒಂಜಿ ಸರ್ತಿ ತೆಪ್ಪಣ ಒಂಜಿ ತಪಲೆ ಫುಲ್ ಒಂಜಿ ತಪಲೆ ಕೊಣಪ್ಪಣಿ ನಾನು ಒಂಜಿ ತಪಲೆ ಕೊಣ ಅಂಚಿನ ಒಂಜಿ ಪರಿಸ್ಥಿತಿ ಇತ್ತು ಅಪ್ಪಗ ಭಾರಿ ಜೇನು ಅವನಿತ್ತು ಆ ಟೈಮ್ ಇತ್ತೆ ಆ ಜೇನು ಇರ ಬತ್ತು ಇತ್ತೆ 3 ಕಿಲೋ 4 ಕಿಲೋ ಬತ್ತು ಉಂಟು ಆತ್ ಕಮ್ಮಿ ಆತ ಪಂಡ ಇನ್ನೇನ ಪರ್ಸನಲ್ ಅನುಭವ
ಫಸ್ಟ್ ಉಪ್ಪಾಡ ಲಾಸ್ಟ್ ಉಪ್ಪಾಡ ನಿನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐನು kg ಒಂಜೊಂಜಿ ಬಾಕ್ಸ್ ಇಜ್ಜಿತ್ತೆ ಜನ 3 kg ಗ್ಯಾರಂಟಿ ಇಜ್ಜಿ ಅಂಡ ಇತ್ತೆ ಎವರೇಜ್ ಒಂಜಿ 3 ಕಿಲೋ 4 ಕಿಲೋ ತಿಕ್ಕೊಂಡು ಅಂಡ 5 ಕಿಲೋ ತಿಕ್ಕೊಂಡು ಅಂಚದು ಅಂಚಲ ನಮ್ಮಕ್ಲ ಜೇನು ಸಾಂಕೋಲಿ ಬೊಕ್ಕ ಸಾಂಕುನ ಒಂಜಿ ರೆಡ್ ಟೈಪ್ ಮಾತ್ರ ಜೇನು ಸಾಂಕುವ ಎಪಿಸಿ ಇಂಡಿಕಾ ಬಂಡ ತೊಡವೆ ಜೇನು ಬೊಕ್ಕ ಒಂಜಿ ನಮ್ಮ ಮೊಜಂಟಿ ಸಾಂಕಂಡಲ ಭಾರಿ ಎಡ್ಡೆ ಉತ್ಪತ್ತಿ ಉಂಟು ಮೊಜಂಟಿ ಹೊರ ನಮ್ಮ ಕೊಣತ್ತು ಬಾಕ್ಸ್ ಕುಲ್ಲಾದಾಯಿ ಬೊಕ್ಕ ಬೊಕ್ಕ ಇಂಗ್ಲಿಗೆ ವೇಲೇಜಿ ಅವಲ ಭಾರಿ ಪರಾಗಸ್ಪರ್ಶ ಬಿಲ್ಕುಲ್ ಬೋಪುಜಿ ಬೋಗುಣನಿಗೆ ನೈದಪ್ಪ ಐಕ್ ಇತ್ತೆ ಮಾರ್ಕೆಟೆಡ್ ಐಕ್ 2800 ಮಟ್ಟ ಐಕ್ ದಯಪಂಡ ಐತ ಕೊರ ಏನು ಯೂಸ್ ಮಲ್ತಿನ ಕಸ್ಟಮರ್ ಐನೆಗೆ ಒಂಜೊಂಜಿ ಎಡಿಕ್ಟ್ ಆಪೇರು ಅವ್ ರೇಟ್ ದತ್ತು ಪೂಜೆ ಪಂಡ ಆತ್ ಬೆನಿಫಿಟ್ ಉಂಡು ಐಕ್ ಈತ ಇರು ಕಮ್ಮಿ ಆಪುಂಡು ಪಂಡರತ ಐತೆ ದುಂಬು 10 ಕಿಲೋ ತಿಕ್ಕೊಂಡು ಈತ 3 ಕಿಲೋ ತಿಕ್ಕೊಂಡು ಹೌದಾ ಇಟ್ಟು ಪ್ರಕೃತಿ ದಾದಾಪುನ ಪಂಡ ದುಂಬು ಪೂರ ಫ್ಲವರ್ಸ್ ಇತ್ತೇನು ಕಾಡಿತ್ತೇನು ಅಂದ್ ಇತ್ತೆ ದಾದಾಪುನ ಪಂಡ ಏಪ್ರಿಲ್ ಮೇ ಬಣ್ಣಾಗ ಬರ್ಸ ಆಡ್ಕೊಂಡು ಬರ್ಸ ಬಣ್ಣಾಗ ಕುಂಟಾಲ್ದ ಹಿಂದೆ ಅವಡು ಬೇತ ಇಟ್ಟು ಐಟಿತ್ತಿನ ಜೇನು ಅವು ಡ್ರೈನ್ ಆದ್ಬೇಕು ಪಂಡ ವಾಶ್ ಆಗ್ಬೇಕು ವಾಶ್ ಆದ ಪದ ಐತೆ ದಾಲ್ ಐತಿ ತಿಕ್ಕುಜಿ ಅಪಗ ದಾದಾಪುನ ಪಂಡ ಒಂಜಿ ಕಂಟಿನ್ಯೂಸ್ ಇತ್ತೆ ಏಪ್ರಿಲ್ ಒಂಜಿ ವರ್ಷ ಆಗ್ತೇನೆ ಒಂಜಿ 10 ದಿನ ಹೊಡೆದು ಕೂಡ ವರ್ಷ ಆಗ್ತೇನೆ ಐಟು ಐಕ್ ಜೇನು ತಿಕ್ಕುಜಿ ಹೊರಗಡದಲ್ಲಿ ಜಾಸ್ತಿ ಜೇನು ಬೋರ್ಡ್ ಹಾಕೊಂಡು ಜೇನು ತಿಕ್ಕುಜಿಂದ ಐ ಪೆಟ್ಟಿಗೆ ಅಲ್ಪ ಫಿಲ್ ಆಪುಜಿ ಪಿದೇರ್ದ ತಿಕ್ಕುಜಿಂದ ಐ ಪೆಟ್ಟಿಗೆ ಐತಾನೆ ತಿನ್ನೋಡ ಬಕ ಜೇನು ನೊಣನೆ ತಿನ್ಪುನ ಟೈಮ್ ಲೈಪುನದೆ ಅಂದೆ ಅತತ್ತೆ ಜೇನು ನೊಣನೆ ತಿನ್ನೋಡ ಹಾಕೊಂಡು ಐಕ್ ವಿದಯ ಬಾಯ್ ಆಪುಜಿ ಇತ್ತೆ ಅರೆಗಲಡು ಮತ್ತೆ ಲಾಸ್ಟ್ ಟೈಮ್ ಪರ ಎಡ್ಡೆ ಬರ್ಸ ಬರ್ತಂದುಲು ಒಂಜಿ 3-4 ದಿನ ಬರ್ಸ ಆರ್ತದೆ ವಿದಯ ಬಾಯ್ ಆಪುಜಿ ಐತಾನೆ ಜೇನು ಅವೇ ತಿನ್ನೋಡದೆ ಆ ಟೈಮ್ ನೋಡು ಕಮ್ಮಿ ಅಂಡೆ ಬಕ ಕರೆಕ್ಟ್ ಟೈಮ್ ದೆಪ್ಪೆಲ್ಲ ದೆಪ್ಪೋಡು ಇತ್ತೆಂಜಿನ ಇತ್ತೆ ದಾದಾತನ ಪಂಡ ಫ್ಲವರ್ಸ್ ಇಜ್ಜಿ ಏಪ್ರಿಲ್ ಮೇಟ್ ಫ್ಲವರ್ಸ್ ಇಜ್ಜಿ ಕುಂಟಾಲದ ಜೇನು ಇಜ್ಜಂದ 3 ವರ್ಷ ಪ್ರತಿ ಒಂಜಿ ಸರ್ತಿಲ ಲಾಸ್ಟ್ ಇಯರ್ ಫ್ಲವರ್ ಇತ್ತಂದು ಬರ್ಸ ಬರ್ತಂದು ಐತ ದುಂಬುದ ವರ್ಷ ಫ್ಲವರ್ ಇಜ್ಜಂಡು ಬರ್ಸ ಎಲ್ಲ ಇಜ್ಜಂಡು ಅಂಚ ಬರ ಒಂಜಿ ಪ್ರಕೃತಿ ಅದನ ಒಂಜಿ ಇಂದುವೆ ಮಂತ್ ದೆಪ್ಪೋಡು ಈತ ಇಂದುವೆ ಮಂತ್ ದೀವಡು ಪಂದ ಅದನ್ಲೊಂಡೆ ಅತ್ತವು ಇಂಚಿನ ಗೊತ್ತುಂಡೆ ಪಂಡ ಇಂದುವೆ ಮಂತ್ ಆಂಡ ಅವು ತಿಂದದ ಖಾಲಿ ಮನ್ಪುಂಡು ಅಂಚದಲ್ಲ 4 ದಿನ ಎಂಕ್ಲೆಗ್ ಬಾಕ್ಸ್ ಫುಲ್ ಆಯಿ ಪೆಟ್ಟಿಗೆ 17-15 ದಿನ ತೌಲೈ ಪಂಡ ವಾರ ತೂಪ ಅಣ್ಣ ಕೆಲ ಸರ್ತಿ ಎಡ್ಡೆ ಸೋರ್ಸಸ್ ಇತ್ತನ ವಾರ ಆಪುಂಡಲ ಉಂಡು ಅಣ್ಣ 10 ದಿನ ಹೊರ ಆಪುಂಡು ಅಂಡ್ ವಾರ ದೆಪ್ಪೋಲಿ ಏನು 15 ದಿನ ಹೊರ ದೆಪ್ಪೋಲಿ ರಡ್ ಸೂಪರ್ ಐತಿರ 15 ದಿನ ಹೊರ ದೆಪ್ಪೋಲಿ ಐದು ಬೊಕ್ಕ ಅವು ಸಾಕು ದಿನ ಜೇಣದ ವಿಷಯ ಐದು ಬೊಕ್ಕ ಮೇ ಹಣಗ ಕಂಪ್ಲೀಟ್ ದೆಪ್ಪರ ಉಂಡು ಸೂಪರ್ ಗಿಪ್ಪರ್ ಪೂರ ಕಂಪ್ಲೀಟ್ ದೆತ್ತದು ಖಾಲಿ ಬ್ರೂಡ್ ಮಾತ್ರ ದೀಪುಣಿ ಬೊಕ್ಕ ಐಕೆ ಜೇನುಗು ಐಕ್ಲಿ ಜೇನು ಕೊಣಪುಣಂಚಿನ ಬೇಲೆಜಿ ಖಾಲಿ ಬ್ರೂಡು ಮಾತ್ರ ಬ್ರೂಡ್ ಸೂಪರ್ ಲ ದಾದಂದಿತ್ತೆ ಪಣಪೇಂಡ್ ಬ್ರೂಡ್ ಸೂಪರ್ ದೆಪ್ಪುಣಿ ಖಾಲಿ ಬ್ರೂಡುಡೆ ಕೆಲಂಜಿನ ಟೈಟ್ ಮಲ್ತು ದೀಪುಣಿ ಅವು ಮರಿಯಲ್ಲ ರೆಡಿ ಮಲ್ಪು ಅಂಚ ಇರು ಹಾರ್ಡ್ ಇತ್ತಿನ ಬಾಕ್ಸ್ ದೀಪಾರಿ ಜನ ಕರೆಕ್ಟ್ ದೀಪಾರ್ ಪಂಡರದೆ ಅವು 10 ಜಿತ ದುಂಬು ದೆಪ್ಪೊಡಾಪುಣಂಜಿ ಕ್ರಮ ಪಣಪೆ ದಯ ಗೊತ್ತುಂದಿ 10 ಜಿತ ದುಂಬು ದೆಪ್ಪೊಡು ಪಂಡ ಇತ್ತೆ ಬರ್ಸ ಬತ್ತಾಯಿ ಒಂಜಿ ಇಂಜಿನ ಪಂಡ 10 ಜಿದನಿ 10 ಪಣಿ ಅಂಡಲ ಬರ್ಸ ಲೆಕ್ಕ ಅವು ದಾದಾಪುಣ ಆ ಟೈಮ್ ಕುಂಚ ಚಂಡಿ ಆಪುಂಡು ಇಜನ ದಾದನ ಐತೆ ನೀರು ಉಲಾಯ್ ಪೋಪುಂಡು ಅಪ್ಪಗ ಒಂಜಿ ಕೆಲಿಂಜಿ ಬಲಿಪುಂಡು ಆ ಟೈಮ್ ತಿಂದು ಬಲಿಪುಂಡು ಅಪ್ಪಗ ಇಂಕ್ಲೆದಿ ಒಂಜಿ ಕಾರಣ ಅವು ನಾನೊಂಜಿ ಕಾರಣ ಎಂಚಿನ ಪಂಡ ಚೂರು ಬೇಗ ದೆತ್ತಿಂದ 15 ದಿನ ದುಂಬು ದೆತ್ತಿಂದ ಬರ್ಸ ಅವು ಬೇತೆ ಜಾಗ ನಾಡಿದೆ ಆಯ್ತಾ ಸೇಫ್ಟಿ ತೂರು ಬೇತೆ ಜಾಗ ಹೋದು ಫುಲ್ಲು ಅವು ಬರ್ಪಿ ವರ್ಷ ಎಂಕ್ಲೆಗ್ಲೇ ಲಾಭ ದಾದನ ಒಂಜಿ ದುಂಬುದಾಕ್ಲ ದಾದನ ಒಂಜಿ ಕಾರಣ ಇಜ್ಜಂದೆ ಐಕೊಂಜಿ ಅವು ಇದೇ ಟೈಮ್ ದೆಪ್ಪೋಡು ಪಣಪುಣೊಂಜಿ ಪಣದುಪ್ಪಾರ ದಯಪಂಡ ಇಜ್ಜಿಂದ ಇದು ಮರಿಯಲ್ಲ ದೆತ್ತಿಂದ ಕಂಪ್ಲೀಟ್ ಡಿಸ್ಟ್ರಾಯ್ ಆಪುಂಡು ಬೊಕ್ಕ ಐಕ್ ದಾಲ ಫುಡ್ ದಾಲ ಬರಬಿ ಅವು ಇಂದು ಬಲ್ತು ಪೋಂಡ ಇರೆ ಒಂಜಿ ವಾರ ತೊಲೈ ಇರೆಗ್ ರೆಡ್ 30 ಪುರ ಮಲ್ಪುಂಡು ಫಾಸ್ಟ್ ಮಲ್ಪುಂಡು ಪಂಡ ಮರಿಯಲ್ಲ ರೆಡಿ ಆಪುಂಡದೆ ಆ ಟೈಮ್ ರೆಡ್ ಸರ್ವೈವ್ ಆಪುಂಡು ನವೆಂಬರ್ ಮಂತಿನ ಬಾಕ್ಸಸ್ ಇರೆಗ್ ಫೆಬ್ರವರಿ 15 ಇರೆಗ್ ಜೇನು ದೆಪ್ಪರ ಆಪುಂಡು ಇಲ್ಲ ಜಾನುವಾರು ಸಾಂಕೋ ನಾಯಿ ಸಾಂಕೋ ಬೆತ್ತ ಸಾಂಕೋ ಏಡು ಸಾಂಕೋ ಅವು ಪ್ರತಿ ಟೈಮ್ ಮಾಡ್ಲೆ ಬೊಬ್ಬೆ ಪಾಡ್ದು ಹೊಂಡ್ಪುಡು ನಿಂಗೆ ತಿಂಡ್ರೆ ಪಾಡು ಕೆಲ್ಲಿಂಜ ಅವು ಪಣ್ಪೂಜಿ ಐಕೋಸ್ಕರ ಹೆಂಗ್ ಐತ ಕೈ ತಲುಪ ಪೂಜೆ ಅವು ಸಾದಿರ ಒಣ ರಂಡು ಚುಚ್ಚುದು ಬಲ ಬೆಲ್ಲ ಬಲ ಹೊಂಡ್ ಬಂದ ಯಾನ್ ಹೋಗ್ಯ ಅಂಚ ಅವು ಲಿಪ್ಪುಜಿ ಐಕೋಸ್ಕರ ಹೆಂಗ್ ಹೋಗ್ಪೂಜೆ ಅವು ಪೋಣ ಅವು ಚುಚ್ಚುನು ಹೆಂಗ್ಲೆ ಓಡಿಗೆ ಅವು ಅವು ಒಂಜಿ ಸಮಸ್ಯೆ ಅವು ವರ ಒಂಜಿ 10-20 ಚುಚ್ಚು ನಡೆ ಉಂಟ ಮಾತ್ರ ಬೊಕ್ಕ ತನ್ನದಿಗೆ ಪ್ರಾಕ್ಟೀಸ್ ಆಪುಂಡು ಉಮ್ಮಿಲ್ ಫಸ್ಟ್ ಚುಚ್ಚುನಾಗ ಬಾರಿ ಕಿರ್ಮುಂಡು ಬಾರಿ ಉರಿ ಆಪುಂಡು ಬೊಕ್ಕ ತನ್ನದಿಗೆ ನಿದ್ರೆ ವರ್ಣ 10 ಏತು ಉಮ್ಮಿಲ್ ಚುಚ್ಚುನಲ್ಲ ಬೊಕ್ಕ ಪ್ರಾಕ್ಟೀಸ್ ಆಪುಂಡು ಅಂಚೆ ಪ್ರತಿ ದಿನ ನಮ್ಮ ಪ್ರಾಕ್ಟಿಕಲ್ ಆದ್ ತೂದು
ఆయన మలుపోడు కొంచెం పెద్ద దొంగకుండా ನಮ್ಮ ಕಟ್ಟು ದಂಡ ಬೇರೆ ಬರೀಪ್ಪ ಅಂಚನೆ ಆಯ್ಲ ದಾದಲ ಮಾಡ್ತಾರೆ ಆಪುಣಂದು ತೂದು ನಡುವರಿಡ ತೆರಿಪ್ಪ ಅದು ದಾದ ಮಲ್ತನ ಮಾತ್ರ ఆయన ಒಂಜಿ ಸಕ್ಸಸ್ ಆವಲಿ ಅಂಚ ಪ್ರತಿ ಒಂಜಿ ಐಟಮ್ ರೇಟ್ ಉಂಟು ಸರ್ ಐಟ್ ರಡ್ಡು ಮುಜಿ ಪಂಡ ಫಸ್ಟ್ ದ ಜೇನು ತೆಲುಪು ಬರ್ಕೊಂಡು ಐಕ್ ಒಂಚೂರು ರೇಟ್ ಕಡಿಮೆ ನೆಕ್ಸ್ಟ್ ಇತ್ತೆ ಬರ್ಕೊಂಡು ಮೀಡಿಯಂ ಲಾಸ್ಟ್ ಬರ್ಕೊಂಡು ಜೆನ್ ಸೂಪರ್ ಸುಪೀರಿಯರ್ ಬರ್ಕೊಂಡು ಐಕ್ಲ ರೇಟ್ ಉಂಟು ಅಂದ ಪ್ರತಿ ಒಂಜಿ ಎಂಕ್ಲು ಯಾನ್ ಪಂಡ ಯಾನ್ ಎನ್ನ ಗ್ರೂಪ್ ಉಂಟು ಸಾಧಾರಣ ಒಂಜಿ 2,000 ಗ್ರೂಪ್ ಉಂಟು 2,000 ಏನು ಹೈಯೆಸ್ಟ್ ಯಾಣೆ ಜೇನು ಪರ್ಚೇಸ್ ಮಾಡ್ಕೊಂಡು ಎತ್ತು ಜೇನು ಇತ್ತಿನಲ್ಲ ಯಾನ್ ಪರ್ಚೇಸ್ ಮಾಡ್ಕೊಂಡು ಮಯನ ಇತ್ತಿನಲ್ಲ ಪರ್ಚೇಸ್ ಮಾಡ್ಕೊಂಡು ಎಲ್ಲ ನೀರು ನಿಗ್ಲು ಕೆಲಂಜಿ ಹಾಲ್ ಮಲ್ತು ಕೊರ್ಪರಂದನ ಐಕ್ಲ ಎನ್ನಡ ಮಾರ್ಕೆಟಿಂಗ್ ವ್ಯವಸ್ಥೆ ಉಂಟು ಪ್ರತಿ ಒಂಜಿ ಲೈನ್ ఆయన ಇತ್ತೆ ಒಂಜಿ ಮೂಜಿ ವರ್ಷ ఆయన ವ್ಯವಸ್ಥಿತ ರೀತಿ ಮಾಡ್ತೊಂದಲ್ಲ అయితే కూడా ఆయన మార్కెట్లో ఉండు పండ జాస్తి ఆయన ప్రచారం అవుతుంది అందు పరా పెట్టికి దాదాపు కూడా అట్టడు పాడుతారు అందన్న ఆయన పొన్నుడు బెచ్చ నీరు పాడితే ఎక్కువ అదే ಗೊತ್ತು అయితే తుంగు గులైద హరి పోడు ఎన్నైతే వరంబ 10 ವರ್ಷ సింపుల్ ఉదాహరణ ఉంటుంది మిక్స్ గూడు ఇంగ్లో పంಡ రెడ్ టైప్ ఉండు 4 ಫ್ರೇಮ್ 6 ಫ್ರೇಮ್ 8 ಫ್ರೇಮ್ ದ ಬಾಕ್ಸ್ ಉಂಡು 4 ಫ್ರೇಮ್ ದ ಬಾಕ್ಸ್ ಕೊಂಡದು ದೀತೆ ಮಣ್ಣದಾನಿ ತೂಯರ ನನಗ ತೂದಾದ ಕಟ್ಟರೆ ಮರತ್ತೆ ಗ್ರೀಸ್ ದಲ್ಪಡ್ದು ಬೈಜಿ ತಿತ್ತು ಬುರ್ದಿನ ಬಲ್ಲಿಡುಂಡದೆ ಅವ್ರಿಗೆ ಬಿಜಿನ್ ಮಿತ್ತು ಹೋದು ಕೆಲಂಜಿಲ್ಲ ಆತನ ಇಂದು ತೂದ ಏನು ಐಕೆ ವ್ಯವಸ್ಥೆ ಮಲ್ತೆ ಮಿಸ್ಟೇಕ್ ಇಂಜಿನ ಪಂಡ ಉರಿ ಬಿಜಿನ್ ಸುತ್ತ ಉಂಡು ಅಂಡ ಐಕೆ ಮಿತ್ತು ಹೋಗ್ತು ಪಂಡ ತಬರು ಬಂಟು ಅವು ಮಿತ್ತು ಹೋಗ್ತು ಅವು ಮಿತ್ತು ಪೋಯಿನ್ ಹೋಯ್ತು ಅವು ಎನ್ನ ಮಿಸ್ಟೇಕ್ ಗ್ರೀಸ್ ಹತ್ತಿನ ಬಿಲ್ಕುಲ್ ಹೋಗು ಐಜ 100 ಬಾಕ್ಸ್ 200 ಬಾಕ್ಸ್ 500 ಬಾಕ್ಸ್ ಬರೋ ದೀಪನ ಪತ್ತಿ ಒಂಜಕ್ಲ ದಿನೋಲ ನೀರು ಬಾಟ್ನಿ ಹೋಲು ఆయన ತೂಪುಣಿ ಹೋಲು ಉರಿ ಐಕೆ ನೀರು ಬಾಟ್ರೇನೆ ಮಾಡೋವು ನಾನು ನೆಕ್ಸ್ಟ್ ಎನ್ನ ಅಣ್ಣ ನಮಗೆ ಅರ್ಜುನ್ ಡಿಸೋದ ಮಾಡೋದು ಅವು ಹೆಣ್ಣು ನಮಗೆ ಆರನ್ ಡಿಸೋದ ಮಾಡೋದು ನೆಕ್ಸ್ಟ್ ಆಕ್ಲು ಎಕ್ಸ್ಪೆಂಡ್ ಮಲ್ಪೇರೆ ನೆಕ್ಸ್ಟ್ ಫೀಲ್ಡ್ ಡೇ ಹೋದ್ರೆ ನಮ್ಮ ಫೀಲ್ಡ್ ಹೋದ್ರೆ ಬಾತಾರೆ ಇತ್ತೆ ಒಂಜಿ ಕುಟುಂಬ ಪಂಡ ಒಂಜಿ ಗೂಡು ಇತ್ತೆ ನಿಕ್ಲೆ ತಿಕ್ಕುನ ಒಂಜಿ ಕೆಳಂಜಿದ ಸೆಟ್ ದಾದ ಉಂಡತೆ ಅವು ಮಾತ ಒಂಜಿ ಗೂಡು ಪಂಡ ಒಂಜಿ ಕುಟುಂಬ ಪಂಪನ ಒಂಜಿ ಗೂಡು ಡಾಪುಂಡು ಅವೇ ಒಂಜಿ ಗೂಡು ಪಂಡಾಗ ಒಂಜೇ ರಾಣಿ ಬೊಕ್ಕ ಐತೊಟ್ಟಿಗೆ ಈ ಕೆಲಸ ಮಾಡುವ ಎಲ್ಲ ನೊಣಗಳಿರ್ತವೆ ಇದು ಒಂದು ಕುಟುಂಬ ಆಗುತ್ತೆ ಈಗ ನಾವು ಈ ವೈಜ್ಞಾನಿಕವಾಗಿ ಇದನ್ನು ಬಳಸಬೇಕಾದ್ರೆ ನಾವು ಬೇರೆ ಬೇರೆ ಗೂಡಿನಲ್ಲಿ ನಾವು ಇಡುವಂಥದ್ದು ಅದರಲ್ಲಿ ಒಂದು ISI ಮಾದರಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಇದು ದೊಡ್ಡ ಇರುವಂಥ ಎರಿ ಈ ಫ್ರೇಮ್ ಇರುವಂಥ ದೊಡ್ಡದಿರುತ್ತೆ ಕೇರಳ ಎನ್ನುವುದು ಈ ಕೇರಳ ಮಾದರಿಯಲ್ಲಿ ಫ್ರೇಮ್ ಚಿಕ್ಕದಿರುವಂಥದ್ದು ISI ಮಾದರಿಯಲ್ಲೂ 8 ಫ್ರೇಮಿನ ಬಾಕ್ಸ್ ಇದು 8 ಫ್ರೇಮಿನ ಬಾಕ್ಸ್ ಹಾಗೂ 6 ಫ್ರೇಮ್ 4 ಫ್ರೇಮ್ ಬಾಕ್ಸ್ ಬರುತ್ತೆ ಕೇರಳ ಮಾದರಿಯಲ್ಲಿ 6 ಫ್ರೇಮಿನ ಬಾಕ್ಸ್ ಬರುತ್ತೆ ತಮಗೆ ಅಂದ್ರೆ ಆ ಜಾಗದಲ್ಲಿ ಜೇನಿನ ಒಂದು ಉತ್ಪಾದನೆ ಎಷ್ಟು ಇದೆ ಸುಲಭ ಆಗುವ ರೀತಿಯಲ್ಲಿ ಯಾವ ಪೆಟ್ಟಿಗೆ ಬೇಕು ಅದನ್ನು ಬಳಸಬಹುದು ಯಾವ ಪೆಟ್ಟಿಗೆಯನ್ನು ಬಳಸಿದ್ರು ಈ ಪೆಟ್ಟಿಗೆ ಅನ್ನೋದು ಏನಿದೆ ಅದ್ರ ಸೇಮ್ ಇದು ನಮ್ಮ ಕೇರಳ ಮಾದರಿ ಇದು ತುಂಬಾ ಚಿಕ್ಕದಾಗಿರುತ್ತೆ ಮೈಗ್ರೇಷನ್ಗೆ ಹೇಳಿದಂತ ಇದು ಅಂತ ಹೇಳಿದ್ರೆ ನೀವು 150 ಎಲ್ಲ ಸಾಕುದಿದ್ರೆ ಇಂಥ ಬಾಕ್ಸ್ ಯಾವ ಜಾಗದಲ್ಲಿ ಹೂ ಜಾಸ್ತಿ ಇದೆ ಆ ಸಮಯಕ್ಕೆ ತಕ್ಕಾಗಿ ನೀವು ಆ ಗೂಡನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಕೊಂಡು ಹೋಗುವಂಥದ್ದಿದ್ರೆ ಈ ಪೆಟ್ಟಿಗೆಯನ್ನು ಬಳಸಿದ್ರೆ ಮಹತ್ವ. ಈ ಬಾಕ್ಸ್ ಅನ್ನು 10 ಬಾಕ್ಸ್ ಅನ್ನು ತಕೊಂಡು ಹೋಗ್ತಿದ್ರೆ ಇದರಲ್ಲಿ ನಿಮಗೆ ಸುಮಾರು 30 ಬಾಕ್ಸ್ ಒಂದೇ ಸತಿ ತಕೊಂಡು ಹೋಗ್ಬೋದು. ಒಂದೇ ಬಾಕ್ಸ್ ಅಂತ ಆದ್ರೆ ISI ಕೂಡ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಜೇನು ನೊಣ ಎಲ್ಲಿಯಾದ್ರೂ ನಿಮಗೆ ಸಿಕ್ಕಿದ್ರೆ ಹಿಡಿಲಿಕ್ಕೆ ಬಳಸುವಂತ ಒಂದು ಸಾಧನ. ಇದರಲ್ಲಿ ಜಸ್ಟ್ ಈಗ ಇಲ್ಲಿ ಕೂತಿದೆ ಅಂತ ಅನ್ಕೊಳ್ಳುವ, ಕೂತಿದ್ರೆ ಅದನ್ನು ಜಸ್ಟ್ ಹಾಕೊಂಡು ಎಲ್ಲ ಶೇಕ್ ಮಾಡುವಂಥದ್ದು. ಅದನ್ನು ಮತ್ತೆ ಇದನ್ನು ಕ್ಲೋಸ್ ಮಾಡಿಕೊಂಡು ಈ ಕ್ಯಾಪ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ನೊಣ ಎಲ್ಲ ಇದ್ರಲ್ಲಿ ಇರುತ್ತೆ, ಇದನ್ನೆಲ್ಲ ಅದಕ್ಕೆ ಹಾಕಿ ಕ್ಲೋಸ್ ಮಾಡುವಂಥದ್ದು. ಇದೊಂದು ವಿಧಾನ. ನಮಗೆ ಈ ವಿಧಾನ ಬೇಡ ಅಂತ ಆದ್ರೆ ನಿಮಗೆ ಕೈಯಲ್ಲೂ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಲ್ಲ, ಅದರಿಂದ ಅದಕ್ಕೆ ಶಿಫ್ಟ್ ಮಾಡುವಾಗ ಅದು ಹಾರೋದಿಲ್ವಾ? ಹಾರ್ತದೆ, ಆದ್ರೆ ರಾಣಿ ಜಾಸ್ತಿ ಹಾರ್ಲಿಕ್ಕೆ ಹೋಗಲ್ಲ. ಹಾಕಿದಂತ ನೊಣಗಳ ಒಳಗಡೆ ರಾಣಿ ಇರುವಂಥದ್ದು. ಯಾಕಂದ್ರೆ ರಾಣಿ ಎಲ್ಲಿ ಅದು ಈ ಒಂದು ಅಂದ್ರೆ ಈ ಸಮಸ್ಯೆ ಬರಬೇಕಾದ್ರೆ ರಾಣಿಯನ್ನ ನೊಣ ಫುಲ್ ಕ್ಲೋಸ್ ಮಾಡಿರ್ತಾವೆ. ಅದು ತನ್ನಷ್ಟಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಅದಕ್ಕೆ ಫುಲ್ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತವೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದು ಮುದ್ದೆ ರೀತಿಯಲ್ಲಿ ರಾಣಿ ಒಳಗಿರುವಂಥದ್ದು. ಅದನ್ನು ಸೀದಾ ಒಳಗೆ ಬಿದ್ದರೆ ಅದನ್ನು ಮತ್ತೆ ಅದು ರಾಣಿ ಹೊರಗಡೆ ಬರಲ್ಲ. ಪ್ಲಸ್ ಮುಂದೆ ನಮಗೆ ಗೇಟ್ ಇರಬೇಕು. ಈ ಗೇಟ್ ಈ ರೀತಿಯಲ್ಲಿ ಇರ್ತದೆ, ಒಳಗಡೆ ಎರಿ ಇದ್ದು
ನಾವು ಎದೆಲ್ಲ ಕಟ್ಟಿ ಗೇಟ್ ಹಾಕಿದ್ದೇವೆ ಅಂತ ಹೇಳಿದ್ರೆ ರಾಣಿಗೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆ ರಾಣಿಯ ಗಾತ್ರ ದೊಡ್ಡದು, ಹಾಗಾಗಿ ರಾಣಿ ಇದರಿಂದ ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ. ನೊಣಗಳಿಗೆ ಮಾತ್ರ ಪಾಸ್ ಆಗ್ಲಿಕ್ಕೆ ಆಗುವಂಥದ್ದು ಈ ರೀತಿಯಲ್ಲಿ ಇರ್ತದೆ. ಇದರಲ್ಲಿ ಗೇಟ್ ಇರುವಂಥದ್ದು, ಈ ಗೇಟ್ ಇಲ್ಲಿಗೆ ಹಾಕಿದ್ದೇವೆ. ಇದರಲ್ಲಿ ನೊಣ ಮಾತ್ರ ಪಾಸ್ ಆಗುವಂಥದ್ದು, ರಾಣಿ ಪಾಸ್ ಆಗಲ್ಲ. ಒಂದು ಗೂಡಲ್ಲಿ ನಿಮ್ಗೆ 2 ಚೇಂಬರ್ ಕಾಣ್ಲಿಕ್ಕೆ ಸಿಗ್ತದೆ. ಕೆಳಗಿನ ಚೇಂಬರ್ ಏನಿರುತ್ತೆ ಅಂದ್ರೆ ಸಂಸಾರ ಕೋಣೆ. ಈ ಕೋಣೆಯಲ್ಲಿ ಮುಖ್ಯವಾಗಿ ಮೊಟ್ಟೆ ಇರುವಂಥದ್ದು. ರಾಣಿ ಈ ಕೆಳಗಿನ ಭಾಗದಲ್ಲಿ ಇರುವಂಥದ್ದು. ರಾಣಿ ಇಡೀ ಈ ಏರಿಗಳಲ್ಲಿ ಫುಲ್ ಮೊಟ್ಟೆ ಎಲ್ಲ ಇಡ್ತಾ ಹೋಗುತ್ತೆ. ಅದರ ಮೇಲಿರುವಂಥದ್ದು ಈ ಮೇಲಿನ ಭಾಗ ಏನಿದೆ ಅದರಲ್ಲಿ ಜೇನಾಗುವಂಥದ್ದು, ಸಂಗ್ರಹಣೆ ಮಾಡುವಂಥದ್ದು. ಯಾಕಂದ್ರೆ ನೊಣಗಳು ಮುಖ್ಯವಾಗಿ ಎದೆಯ ಮೇಲ್ಭಾಗದಲ್ಲಿ ಜೇನಿಡುವಂಥದ್ದು. ಹೀಗಾಗಿ ನಾವು ಮೇಲಿನ ಒಂದು ಈ ಸೆಟ್ ಅನ್ನು ಇಟ್ಟರೆ ಜೇನೆಲ್ಲ ಮೇಲಿರುವಂಥದ್ದು. ಕೆಳಗೆ ಸಂಸಾರ ಕೋಣೆ, ಮೇಲೆ ಆಹಾರ ಕೋಣೆ. ನೋಡಿ, ಯಾವಾಗಲೂ ಒಂದು ಪೆಟ್ಟಿಗೆಯನ್ನು ನೋಡ್ಬೇಕಾದ್ರೆ ಬೆಳಗಿನ 10 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ನೋಡ್ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ನೊಣಗಳೆಲ್ಲ ಹೊರಗೆ ಹೋಗುವಂಥದ್ದು. ಆವಾಗ ನೊಣಗಳ ಸಂಖ್ಯೆ ಗೂಡಿನಲ್ಲಿ ಕಮ್ಮಿ ಇರ್ತದೆ. ಹಾಗಾಗಿ ನಮಗೆ ಗೂಡನ್ನು ಪರೀಕ್ಷೆ ಮಾಡಲಿಕ್ಕೆ ತುಂಬಾ ಸುಲಭ. ನಾವು ಸಂಜೆ ನಂತರ ಓಪನ್ ಮಾಡಿದ್ರೆ ಅಥವಾ ಬೆಳಿಗ್ಗೆ ಚಳಿ ಇರ್ಬೇಕಾದ್ರೆ ಓಪನ್ ಮಾಡಿದ್ರೆ ಅವುಗಳಿಗೆ ಅದು ಸಮಸ್ಯೆ. ಹಾಗಾಗಿ ಆ ಸಮಯದಲ್ಲಿ ಕಚ್ಚುವಂಥದ್ದು ಜಾಸ್ತಿ, ನಮಗೆ ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ಅಂದ್ರೆ ನೊಣಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈಗ ನೀವು ಒಂದು ಪೆಟ್ಟಿಗೆಯನ್ನು ಓಪನ್ ಮಾಡಿದ್ದೀರಿ, ಅದರ ನಂತರ ಜೇನಿನ ಸೆಟ್ ಇದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನು ಫುಲ್ ಗಟ್ಟಿ ಮಾಡಿ ಇಡ್ತವೆ. ಅದನ್ನು ಜಸ್ಟ್ ಟರ್ನ್ ಮಾಡ್ಬೇಕು. ಹೀಗೆ ಇದನ್ನು ಇಲ್ಲಿ ಹಿಡಿದು ತಿರುಗಿಸ್ಬೇಕು. ಎತ್ತಲಿಕ್ಕಾಗಲ್ಲ, ಎತ್ತಿದ್ರೆ ಎಲ್ಲ ಇಡೀ ಡಬ್ಬಿ ಸಮೇತ ಮೇಲೆ ಬರ್ತದೆ. ಜಸ್ಟ್ ತಿರುಗಿಸಿ ತೆಗೀರಿ. ಮತ್ತೆ ಏನಂದ್ರೆ ಜೇನಿನ ಕೆಲಸ ಮಾಡಬೇಕಾದ್ರೆ ಅತ್ಯಂತ ನಿಧಾನವಾಗಿ ಕೆಲಸ ಮಾಡಬೇಕು, ಅತ್ಯಂತ ನಿಧಾನ. ಅದ ನಂತರ ತಮ್ಮಲ್ಲಿ ಒಂದು ಸ್ವಚ್ಛವಾದ ಬಟ್ಟೆಯನ್ನ ಮೇಲೆಗೆ ಕ್ಲೋಸ್ ಮಾಡಬೇಕು. ಮೇಲೆ ಕ್ಲೋಸ್ ಯಾಕೆ ಮಾಡ್ಬೇಕಂದ್ರೆ ಬಿಸಿಲು ಸೀದಾ ಬೀಳ್ಬಾರ್ದು. ಅದ ನಂತರ ಬಿಸಿಲು ಜಾಸ್ತಿ ಬಿದ್ದರೆ ಕಚ್ಚುವಂತ ಜಾಸ್ತಿ ಆಗ್ತದೆ. ಒಂದು ಸೈಡಿಂದ ನಾವು ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಈಗ ನಾವು ಒಂದು ಸೈಡಿಂದ ನೋಡ್ತಾ ಹೋಗೋದಾದ್ರೆ ಎರಿಗಳಲ್ಲಿ ಸೈಡಿನ ಭಾಗದಲ್ಲಿ ಇರುವಂತದ್ದು ಜೇನು. ಅದ ನಂತರ ಮಧ್ಯ ಭಾಗ ಏನಿದೆ ಅದರಲ್ಲಿ ಇರುವಂತದ್ದು ಮೊಟ್ಟೆಗಳು. ಸೈಡಿಂದ ನಾವು ಓಪನ್ ಮಾಡಿ ನೋಡ್ತೇವೆ ಅಂತ ಆದ್ರೆ ಎರಿ ತೆಗಿಬೇಕಾದ್ರೆ ಕೈಯನ್ನು ಹಲ್ಗಾಡಿಸಬಾರ್ದು, ಸ್ಟ್ರೈಟ್ ಆಗಿ ಮೇಲೆ ತೆಗಿಬೇಕು ನಿಧಾನವಾಗಿ. ನೀವು ನಿಧಾನವಾಗಿ ಓಪನ್ ಮಾಡ್ತಿರಾದ್ರೆ ನಿಮ್ಗೆ ಒಂದು ಕೂಡ ಕಚ್ಚಲ್ಲ. ಎಲ್ಲಿಯಾದ್ರೂ ಅದಕ್ಕೆ ನೋವಾಯ್ತು ಆವಾಗ ಮಾತ್ರ ಕಚ್ಚುವಂತ. ಈಗ ನೀವು ಇದನ್ನು ನೋಡ್ಬೇಕಾದ್ರೆ ಇದು ಸಂಸಾರ, ಇದರಲ್ಲಿ ನಿಮ್ಗೆ ಕಾಣುವಂಥದ್ದು ಎಲ್ಲಾ ಮೊಟ್ಟೆ. ಈಗ ಇದರಲ್ಲಿ ನಿಮ್ಗೆ ನೋಡ್ಬೇಕಾದ್ರೆ ಈ ಎರಿಯಲ್ಲಿ ಈ ಮೇಲಿನ ಭಾಗ ಏನಿದೆ, ಮೇಲಿನ ಭಾಗ ಅದರಲ್ಲಿ ಜೇನು ಇರುವಂಥದ್ದು ಮೇಲಿನ ಭಾಗ. ಅವು ಯಾಕಂದ್ರೆ ಮೇಲಿನ ಭಾಗ ಇಡುವಂಥದ್ದು ಯಾಕಂದ್ರೆ ಮೇಲಿನ ಭಾಗದಲ್ಲಿ ಆ ಫೌಂಡೇಶನ್ ಅಂತ ಹೇಳ್ತೇವೆ, ಅಂದ್ರೆ ಆ ಜಾಗದಲ್ಲಿ ಗಟ್ಟಿರುವಂಥದ್ದು. ಹಾಗಾಗಿ ಜೇನನ್ನು ಕೆಳಗೆ ಇಟ್ಟರೆ ಅವು ಹಲ್ಗಾಡಿ ಕಟ್ಟಾಗುವಂಥದ್ದು ಬೇಗ. ಹಾಗಾಗಿ ಅವು ಅದಕ್ಕೆ ಹೊಂದಿಕೊಂಡು ಮೇಲೆ ಜೇನನ್ನು ಇಡುವಂಥದ್ದು. ಈಗ ಈ ಎರಿಯಲ್ಲಿ ನೋಡುದಾದ್ರೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ನೋಡಿ ಹೊಸ ನೊಣ ಬರ್ತಾ ಇದೆ. ಹೊಸ ನೊಣ 21 ದಿವಸದ ನಂತರ ಬರ್ತಾ ಇದೆ. ಒಂದು ರಾಣಿ ಮೊಟ್ಟೆ ಇಟ್ಟು 21 ದಿವಸದ ನಂತರ ಈ ಕೆಲಸಗಾರ ಬರುವಂಥದ್ದು. ಒಂದು ಕುಟುಂಬದಲ್ಲಿ ನಿಮ್ಗೆ ಕೆಲಸಗಾರ, ಒಂದು ರಾಣಿ ಹಾಗೂ ಈ ಅಭಾವ ಕಾಲ ಬಿಟ್ಟು ಅಂದ್ರೆ ಜೇನು ಸಿಗದಂತಹ ಕಾಲ ಬಿಟ್ಟು ಬೇರೆ ಎಲ್ಲ ಕಾಲದಲ್ಲಿ ಗಂಡು ನೊಣ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಗೂಡಲ್ಲಿ. ಈಗ ಈ ಕುಟುಂಬದಲ್ಲಿ ನಿಮ್ಗೆ ಈ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಇದೆಯಲ್ಲ ಅದೆಲ್ಲ ಕೆಲಸಗಾರ. ಈ ಮೊಟ್ಟೆಗಳು ಹಾಗೂ ಈ ಮೊಟ್ಟೆಗಳು ಇದರಲ್ಲಿ ವ್ಯತ್ಯಾಸ ಇದೆ. ಈ ಮೊಟ್ಟೆಗಳು ಕೆಲಸಗಾರ ಮೊಟ್ಟೆಗಳು, ಹೆಣ್ಣು ಮೊಟ್ಟೆ, ಹಾಗೂ ಈ ಮೊಟ್ಟೆಗಳು ಗಂಡು ಮೊಟ್ಟೆ. ಇವೆಲ್ಲ ಗಂಡು ಮೊಟ್ಟೆ, ಉಬ್ಬಿದ ರೀತಿಯಲ್ಲಿ ಇರುವಂತದ್ದೆಲ್ಲ ಗಂಡು ಮೊಟ್ಟೆ, ಸರಿಯಾಗಿ ಲೆವೆಲ್ ಅಲ್ಲಿ ಇರುವಂತದ್ದು ಕೆಲಸಗಾರ. ಹೀಗಾಗಿ ನಿಮ್ಗೆ ಇದರಲ್ಲಿ ಗಂಡು ನೊಣ ಆಗ್ತಾ ಇದೆಯಾ ಅನ್ನೋದು ನಿಮ್ಗೆ ಖಚಿತಪಡಿಸ್ಬೋದು. ಒಳಗೆ ಸೂಕ್ಷ್ಮವಾಗಿ ಒಳಗೆ ಈ ಕಣಗಳಲ್ಲಿ ನೋಡ್ತಿರಾದ್ರೆ ನಿಮ್ಗೆ ಮೊಟ್ಟೆ ಕಾಣ್ಲಿಕ್ಕೆ ಮಧ್ಯದಲ್ಲಿ ಒಂದು ಕಡ್ಡಿ, ಮಧ್ಯದಲ್ಲಿ ಒಂದು ಬಿಳಿ ಕಡ್ಡಿ ತರ ಮಧ್ಯದಲ್ಲಿ. ಪ್ರತಿ ಒಂದು ಕಣದಲ್ಲಿ ಒಂದೇ ಇದೆ. ಇದರ ತುದಿಯಲ್ಲಿ ಇರುವಂತದ್ದು ರಾಣಿ ಇಟ್ಟಿರುವಂತಹ ಕೆಲಸಗಾರ ಮೊಟ್ಟೆ. ಇದು ತುಂಬಾ ಸೂಕ್ಷ್ಮ ಹಾಗೂ ಬಿಳಿ ರೀತಿಯಲ್ಲಿ ಇದರ ತುದಿಯಲ್ಲಿದೆ. ಪ್ರತಿ ಒಂದು ಕಣದಲ್ಲಿ ಒಂದೊಂದು ಇರುತ್ತೆ. ಎಲ್ಲಿಯಾದ್ರೂ ನಿಮ್ಗೆ ಒಂದು
ಕಣದಲ್ಲಿ ಒಂದಕ್ಕಿಂತ ಜಾಸ್ತಿ ಮೊಟ್ಟೆ ಎಲ್ಲಿಯಾದ್ರೂ ಕಾಣ್ಲಿಕ್ಕೆ ಸಿಗ್ತದಂತ ಆದ್ರೆ ಆ ಗೂಡಿನಲ್ಲಿ ರಾಣಿ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನೀವು ನೋಡ್ಬೇಕಾದ್ರೆ ಪ್ರತಿ ವಾರಕ್ಕೊಮ್ಮೆ ಒಂದು ಕಣದಲ್ಲಿ ಒಂದೇ ಇರ್ಬೇಕು. ಎಲ್ಲಿಯಾದ್ರೂ ನಿಮ್ಗೆ 2, 3, 4 ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಆದ್ರೆ ಅಲ್ಲಿ ರಾಣಿ ಇಲ್ಲ. ಯಾಕಂದ್ರೆ ರಾಣಿ ಪ್ರತಿಯೊಂದು ಕಣದಲ್ಲಿ ಒಂದೇ ಇಡುವಂಥದ್ದು, ತಪ್ಪಿನೂ ಜಾಸ್ತಿ ಇಡಲ್ಲ. ಎಲ್ಲಿಯಾದ್ರೂ ಇಟ್ಟರೆ 2, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಅದು ಕೂಡ ಭಾರಿ ಒಂದು ಕಮ್ಮಿ ಸನ್ನಿವೇಶ. ಎಲ್ಲಿಯಾದ್ರೂ ನಿಮ್ಗೆ ಹಾಗೆ ಕಾಣ್ಲಿಕ್ಕೆ ಸಿಗ್ತದೆ, ಅದು ರಾಣಿ ಇಲ್ಲ ಅಂತ ಅರ್ಥ. ಒಂದು ಕುಟುಂಬ ಆದ ನಂತರ, ಒಂದು ಕುಟುಂಬದಲ್ಲಿ ಏನಾಗುತ್ತೆ ಅಂದ್ರೆ ನೊಣ ಫುಲ್ ಆದ ನಂತರ ಅವರಿಗೆ ಜಾಗ ಇಲ್ಲ. ಈಗ ಅವರಿಗೆ ಜೇನು ಸಿಗುತ್ತೆ, ಎಲ್ಲ ಸಿಗುತ್ತೆ. ಈಗ ಅವರು ಸ್ವತಂತ್ರವಾಗಿ ಪಾಲಾಗಿ ಹೋದ್ರೆ ಅವರಿಗೆ ನಿಲ್ಲಕ್ಕೆ ಏನ್ ಸಮಸ್ಯೆ ಇಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟಿಗೆ ಆಗ್ಬೇಕಾದ್ರೆ ಇಲ್ಲಿ ಗಂಡು ನೊಣ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಗಂಡು ನೊಣ ಮಾಡ್ಲಿಕ್ಕೆ ಶುರು ಮಾಡಿತ್ತಂತ ಅಂತ ಹೇಳಿದ್ರೆ ಕುಟುಂಬ ಫುಲ್ ಈಗ ಡೆವಲಪ್ ಆಗಿದೆ, ಅವರಿಗೆ ಇನ್ನು ಪಾಲಾಗಬಹುದು. ಹಾಗಾಗಿ ಗಂಡು ನೊಣ ಮಾಡ್ತಿದ್ದಾರೆ. ಗಂಡು ನೊಣ ಮಾಡ್ಲಿಕ್ಕೆ ಶುರು ಆಯ್ತಂತ ಆದ್ರೆ ಇನ್ನು ರಾಣಿ ಪಾಲಾಗುತ್ತೆ ಅಂತ ಅರ್ಥ, ಅಲ್ಲಿಂದ ರಾಣಿ ಹೋಗುತ್ತೆ ಅಂತ ಅರ್ಥ. ಆವಾಗ ಏನ್ ಮಾಡ್ತದೆ ಅಂದ್ರೆ ಈ ಕೆಲಸ ಇಲ್ಲಿ ರಾಣಿ ಏನಿಲ್ಲ, ರಾಣಿ ಮೊಟ್ಟೆ ಇಡ್ಲಿಕ್ಕೆ ಮಾತ್ರ ಅಷ್ಟೇ, ಎಲ್ಲ ನೋಡ್ಕೊಳ್ಳುವಂಥದ್ದು ಕೆಲಸಗಾರ. ಈ ಕೆಲಸಗಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇನ್ನು ಕುಟುಂಬ ಫುಲ್ ಆಯ್ತು, ಇಲ್ಲಿ ನಾವು ಹೋಗುವ ಹಾಗಂತ ಹೇಳಿ ರಾಣಿಯ ಕಣವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಾಣಿಯ ಕಣವನ್ನು ಮಾಡಿ ರಾಣಿಯನ್ನ ಅಲ್ಲಿ ಆ ಕಣದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹೇಳ್ತಾರೆ. ರಾಣಿಯ ಕಣದಲ್ಲಿ ಮೊಟ್ಟೆ ಇಟ್ಟು ಆ ಕಣ ಕ್ಲೋಸ್ ಆಗುವ ದಿವಸ ಅಂದ್ರೆ ಇವತ್ತು ರಾಣಿ ಮೊಟ್ಟೆ ಇಟ್ರೆ 3ನೇ ದಿವಸಕ್ಕೆ ಆ ಮೊಟ್ಟೆ ಮರಿಯಾಗುವಂಥದ್ದು, ಹುಳಾಗುವಂಥದ್ದು. 3ನೇ ದಿವಸದಿಂದ 7ನೇ ದಿವಸ ಆ ಮೊಟ್ಟೆ ಅದಕ್ಕೆ ತಿನ್ಲಿಕ್ಕೆ ಕೊಡ್ತಾ ಇರ್ತದೆ ಆ ಹುಳಕ್ಕೆ. 8ನೇ ದಿವಸ ಆಗ್ಬೇಕಾದ್ರೆ ಅದು ಕ್ಲೋಸ್ ಆಗುವಂಥದ್ದು. ಯಾವ ದಿವಸ ಆ ಮೊಟ್ಟೆ ಕ್ಲೋಸ್ ಆಗುತ್ತೆ ಆ ದಿವಸ ಆ ಮೊದ್ಲಿನ ರಾಣಿ ಏನಿತ್ತು ಆ ರಾಣಿ ಅರ್ಧ ಜೇನು ಕುಟುಂಬವನ್ನು ಹಿಡ್ಕೊಂಡು ಇಲ್ಲಿಂದ ಹೋಗ್ತದೆ, ನೊಣವನ್ನು ಹಿಡ್ಕೊಂಡು ಹೋಗ್ತದೆ. ಅದು ನಮ್ಮಂತಹ ಒಂದು ಈ ಕೃಷಿ ಮಾಡುವಂತವರಿಗಾದ್ರೆ ಸಮಸ್ಯೆ, ಅದನ್ನು ನಾವು ನೋಡ್ತಾ ಇರ್ಬೇಕಾಗುತ್ತೆ. ಹಾಗಾಗಿ ನಾವು 7 ದಿವಸಕ್ಕೊಮ್ಮೆ ನೋಡ್ಬೇಕು. ಯಾಕಂದ್ರೆ 8ನೇ ದಿವಸ ಪಾಲಾಗಿ ಹೋಗುವಂಥದ್ದು. ರಾಣಿ ಮೊಟ್ಟೆ ಇಟ್ಟು 8ನೇ ದಿವಸ ಪಾಲಾಗಿ ಹೋಗುವಂಥದ್ದು. 1 ದಿವಸ ಹೆಚ್ಚು ಕಮ್ಮಿ ಆಯ್ತು, ರಾಣಿ ಅಲ್ಲಿಂದ ಹೋಯ್ತು. ಹಾಗಾಗಿ 7 ದಿವಸಕ್ಕೊಮ್ಮೆ ನೋಡುವಂಥದ್ದು ಭಾರಿ ಮುಖ್ಯ. ಇದರಲ್ಲಿ ನೀವು ಈ ನೊಣಗಳೆಲ್ಲ ಕೆಲಸ ನೋಡಿ ಏನ್ ಮಾಡ್ಬೇಕು, ನೋಡಿ ಅಲ್ಲಿ ಈ ಕಣವನ್ನು ತೋರಿಸಿ. ರಾಣಿ ಕಣಗಳು ನೆಕ್ಸ್ಟ್ ಈಗ ಇದರಲ್ಲಿ ಇಲ್ಲ, ನೆಕ್ಸ್ಟ್ ಇರಬಹುದು. ಆ ರಾಣಿ ಕಣಗಳನ್ನು ಪ್ರತಿ ವಾರಕ್ಕೆ ಅದನ್ನು ತೆಗಿಬೇಕು. ರಾಣಿ ಮಾತ್ರ ಒಂದು ವಿಷಯ, ರಾಣಿ ಕಣಗಳನ್ನು ತೆಗೆಯುವುದಕ್ಕಿಂತ ಮೊದಲು ನಾವು ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ರಾಣಿ ಮೊಟ್ಟೆ ಉಂಟಾ ಅಂತ ಒಂದು ಕನ್ಫರ್ಮ್ ಮಾಡಬೇಕು. ಹೌದು, ಯಾಕಂತೇಳಿದ್ರೆ ನಮಗೆ ಕೆಲವೊಮ್ಮೆ ರಾಣಿ ಓಡಿ ಹೋಗಿದ್ರೆ ಕೂಡ ನಾವು ರಾಣಿ ಪಟ್ಟೆ ತೆಗೆದರೆ ಮತ್ತೆ ಅದು ಸಂಸಾರ ಇದು ಜೇನು ಕುಟುಂಬ ಉಳಿಯುವುದಿಲ್ಲ. ಇದು ನಿಮ್ಗೆ ಕಾಣ್ಲಿಕ್ಕೆ ಸಿಗುವಂಥದ್ದು ಎಲ್ಲ ಕೆಲಸಗಾರ ನೊಣಗಳು. ನಿಮ್ಗೆ ವ್ಯತ್ಯಾಸ ನೋಡ್ಬೋದು. ನೆಕ್ಸ್ಟಿಗೆ ಆಗ್ಬೇಕಾದ್ರೆ ಗಂಡು ನೊಣ ತೋರಿಸ್ತೇನೆ. ಎಲ್ಲ ಕೆಲಸಗಾರರು ಮಾತ್ರ ಕಚ್ಚುವಂಥದ್ದು, ಗಂಡು ನೊಣ ಕಚ್ಚಲ್ಲ. ರಾಣಿಯ ಸ್ವಭಾವ ಹೇಗಂದ್ರೆ ಯಾವಾಗ ಎಲ್ಲಿಯಾದ್ರೂ ಅದಕ್ಕೆ ಹೆದ್ರಿಕೆ ಅಂತ ಆಯ್ತು ಬಚ್ಚಿ ಕೂತ್ಕೊಳ್ಳೋದು, ಅದು ಹೊರಗಡೆ ನಿಲ್ಲಲ್ಲ, ಎಲ್ಲಿ ಕೂಡ ಗೊತ್ತಾಗಲ್ಲ ಅದು ರಾಣಿ ಎಲ್ಲಿದೆ ಅಂತ. ಭಾರಿ ಅದು ಒಂದೇ ಏರಿಯಲ್ಲಿ ಇರುತ್ತೆ, ಹೆಸರಿಟ್ಟು ಕರಿಬಹುದು. ಆದ್ರೆ ಒಂದು ವಿಷಯ ಹೇಳ್ತೇನೆ, ಯಾವುದೇ ಪ್ರಾಣಿಯನ್ನ ಬಡ್ದು ಎಂತ ಬೇಕಾದ್ರೂ ಸಾಕ್ಬಹುದು, ನಮ್ಗೆ ಬೇಕಾದ ರೀತಿಯಲ್ಲಿ ಸಾಕ್ಬಹುದು. ಇವರಿಗೆ ಎಂತ ಬೇಕಾದ್ರೂ ಮಾಡಿ ಅವರಷ್ಟಕ್ಕೆ ಎಂತ ಬೇಕಾದ್ರೂ ಮಾಡಿ ನಂದೆ. ಒಂದು ಕುಟುಂಬದಲ್ಲಿ ಒಂದೇ ಇರುತ್ತೆ. ಹೌದು, ಅದು ಒಂದೇ ಪಟ್ಟಿಯಲ್ಲಿ ಇರುತ್ತಾ ಅಲ್ಲ, ಇವತ್ತಿದ್ರಲ್ಲಿ ನಾಳೆ ಅದಕ್ಕೆ ರಾಣಿ ಇಡೀ ಕುಟುಂಬದಲ್ಲಿ ತಿರುಗಾಡ್ತಾ ಇರುತ್ತೆ, ಏರಿಯಲ್ಲಿ ತಿರುಗಾಡ್ತಾ ಇರುತ್ತೆ. ಎಲ್ಲಿ ಖಾಲಿ ಇದೆ ಅಲ್ಲಿ ಹೋಗಿ ಮೊಟ್ಟೆ ಇಡ್ತಾ ಇರುತ್ತೆ, ಅಷ್ಟೇ ತಿರುಗುದು. ಹಾಗಾಗಿ ಅದನ್ನು ನೋಡ್ತಾ ಇರ್ಬೇಕು. ಅದು ಜಾಸ್ತಿಯಾಗಿ ಗೇಟ್ ಹಾಕಿದರೆ ಆ ಸಮಸ್ಯೆಗಳು ಬರು. ಹಾಗಾಗಿ ಗೇಟ್ ಅನ್ನು ಯಾವಾಗ ಹಾಕ್ಬೇಕು ಯಾವಾಗ ಹಾಕಬಾರ್ದು ಅನ್ನೋದು ಗೊತ್ತಿಲ್ಲ. ಅದೇ ಗೇಟ್ ಅಂದ್ರೆ ಕೆಳಗಡೆ ಇದ್ದಿದ್ದು. ರಾಣಿಗೆ ಪಾಸ್ ಆಗ್ಲಿಕ್ಕೆ ತೋರಿಸುವಂತದ್ದು ನೋಡಿ. ಸೆಪ್ಟೆಂಬರ್ ನಿಂದ ಡಿಸೆಂಬರ್ ಒಳಗೆ ಈ ಸಮಯದಲ್ಲಿ ನಮ್ಗೆ ಪ್ರಕೃತಿಯಲ್ಲಿ ಜೇನು ಸಿಗುವಂತದ್ದು ಕಮ್ಮಿ, ಆದ್ರೆ ಪರಾಗ ಸಿಗುವಂತದ್ದು ಜಾಸ್ತಿ. ಪರಾಗ ಅವರು ತಿಂತಾರೆ. ಪರಾಗ ಪ್ರೋಟೀನ್ ಅಂಶದಲ್ಲಿ ಜಾಸ್ತಿ ಇರೋದ್ರಿಂದ ಮೊಟ್ಟೆಗಳ ಉತ್ಪಾದನೆ ಏನಿದೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವಂಥದ್ದು. ಈಗ ಮೊಟ್ಟೆ ಆಗ್ಬೇಕಾದ್ರೆ ನೊಣ ನಿಮ್ಗೆ ಸೆಪ್ಟೆಂಬರ್ ನಿಂದ ನೀವು ನೋಡ್ಬೇಕಾದ್ರೆ ಆ ಮಳೆಗಾಲದಲ್ಲಿ ಏನು ನೊಣ ಇತ್ತು ಕಮ್ಮಿ ಆಗ್ತಾ ಹೋಗ್ತವೆ. ಸೆಪ್ಟೆಂಬರ್ ನಂತರ ನೀವು ನೋಡುವುದಾದ್ರೆ ನೊಣ ಒಂದು ತಿಂಗಳೊಳಗೆ ಹೇಗೆ ಜಾಸ್ತಿ ಆಗ್ತವೆ ಅಂತ ಹೇಳಿದ್ರೆ ಅದು ನಿಮ್ಗೆ ಅಂದ್ರೆ ಅಷ್ಟು ಬೇಗ ಆಯ್ತಾ ಅಂತ ಒಂದು ಭಯಂಕರ ಒಂದು ಅದ್ಭುತ ಅದು. ಹಾಗಾಗಿ ಆ ಸಮಯದಲ್ಲಿ ಪಾಲಾಗುವಂಥದ್ದು. ಅಭಾವ ಇರುವಾಗ ಪಾಲಾಗುದಿಲ್ಲ, ಅದ್ರ ನಂತರ ಯಾವಾಗ ಬೇಕಾದ್ರೂ ಪಾಲಾಗ್ತದೆ. ಅದು ನೀವು ಕುಟುಂಬ ನೋಡಿ ಅದ್ರ ಮೇಲೆ ಗೊತ್ತಾಗುವಂಥದ್ದು. ಕುಟುಂಬ ಫುಲ್ ಇದೆ, ನೊಣ ಜಾಸ್ತಿ ಇದೆ, ಇಲ್ಲಿ ಗಂಡು ನೊಣ ಮಾಡ್ತೀವಿ, ಮತ್ತೆ ಶುರು ಮತ್ತೆ ಅವರು ಪಾಲಾಗ್ಲಿಕ್ಕೆ ರೆಡಿ ಅಂತ ಅರ್ಥ. ನಿಮ್ಗೆ ಎಲ್ಲಿ ಆದ್ರೂ
ನೊಣ ಕಚ್ಚಲಿ, ಅದು ನೊಣ ಕಚ್ಚಿದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನ ಹಿಡಿದು ತೆಗೆಯುವಂಥದ್ದಲ್ಲ, ಯಾವಾಗಲೂ ಹಿಡಿದು ತೆಗೆಯುವಂಥದ್ದಲ್ಲ, ಅತಿ ಬೇಗ ಅದನ್ನ ಜಸ್ಟ್ ನಿಮ್ಮ ಹುಗುರೇನಿದೆ ಅದರಲ್ಲಿ ಎಳಿಬೇಕು. ಯಾಕಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ಹುಗುರಿನಿಂದ ತೆಗೆದ್ರೆ ಆ ವಿಷ ಆದಷ್ಟು ಬೇಗ ನಾವು ತೆಗೆದ್ರೆ ವಿಷ ಜಾಸ್ತಿ ಹೋಗಲ್ಲ, ನೋವಾಗುವಂಥದ್ದು ಕಮ್ಮಿ. ಈಗ ಈ ಒಂದು ಬೇರೆನೇ ರೀತಿಯ ಕಣ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ಬೋದು. ಈ ಕಣ ಬಲ್ಬ್ ರೀತಿಯಲ್ಲಿ ಇರುವಂತಹ ಕಣ, ಕೆಳಗಿನ ಭಾಗದಲ್ಲಿ ಇರುವಂತದ್ದು. ಇಲ್ಲೆಲ್ಲ ನಾರ್ಮಲ್ ಇರುವಂತಹ ಕಣ, ಇಲ್ಲಿ ಕೆಳಗೆ ನೋಡ್ಬೇಕಾದ್ರೆ ಬಲ್ಬ್ ರೀತಿಯಲ್ಲಿ ಇರುವಂತಹ ಕಣ. ಈ ಕಣ ಏನಿದೆ ಇದು ರಾಣಿಯ ಕಣ, ಹೊಸ ರಾಣಿ ಆಗ್ಬೇಕಾದ್ರೆ ಮಾಡುವಂತಹ ಕಣ. ಈಗ ರಾಣಿ ಇನ್ನು ಆಗ್ಬೇಕಷ್ಟೇ. ಅವರು ಪ್ಲಾನ್ ಮಾಡಿದ್ದಾರೆ, ಇದರಲ್ಲಿ ಮೊಟ್ಟೆ ಇಟ್ಟಿಲ್ಲ. ಮೊಟ್ಟೆ ಇಟ್ಟು 8ನೇ ದಿವಸಕ್ಕೆ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು 7 ದಿವಸಕ್ಕೊಮ್ಮೆ ನೋಡ್ತಾ ಇದ್ರೆ ರಾಣಿಯ ಕಣ ಏನಿದೆ ಅದನ್ನು ತೆಗಿಬೇಕು. ಅದನ್ನು ಕ್ಲೋಸ್ ಎಲ್ಲಿ ಅದು ಆಗಿದೆ ಅಂತ ಹೇಳಿದ್ರೆ ಇನ್ನು ತೆಗೆದು ಪ್ರಯೋಜನ ಇಲ್ಲ, ಯಾಕಂದ್ರೆ ಅಲ್ಲಿ ರಾಣಿ ಹೋಗಿದೆ ಅಂತ ಅರ್ಥ. ಗೇಟ್ ಹಾಕಿಲ್ಲ ಅಂತ. ನಿಮ್ಗೆ ನೋಡ್ಬೇಕಾದ್ರೆ ನೊಣ ಕಮ್ಮಿ ಆಗಿಲ್ಲ, ನೊಣ ಮೊದಲು ನೋಡ್ಬೇಕಾದ್ರೆ ಹೇಗಿತ್ತು ಅಷ್ಟೇ ನೊಣ ಇದೆ, ಕಣ ಆಗಿದೆ, ರಾಣಿ ಇದೆ ಅಂತ ಆದ್ರೆ ತೆಗಿಬಹುದು. ತೆಗೆದು ಗೇಟ್ ಹಾಕಿ ಕೂತ್ಕೊಳಿಸಿದ್ದಾಯ್ತು. ಈಗ ಮೊಟ್ಟೆ ಇಟ್ಟರೆ ಇವತ್ತು ಮೊಟ್ಟೆ ಇಟ್ಟಿದೆ ಅಂತ ಅನ್ಕೊಳ್ಳುವ. ಇವತ್ತು ಮೊಟ್ಟೆ ಇಟ್ಟದ್ದು ಇದು ಮೊದಲನೇ ದಿವಸ. 8ನೇ ದಿವಸಕ್ಕೆ ಈ ರಾಣಿ ಮೊಟ್ಟೆ ಇಟ್ಟದೇನಿದೆ ಈ ಮೊಟ್ಟೆ ಅದು ಕ್ಲೋಸ್ ಆಗುತ್ತೆ, ಈ ರೀತಿಯಲ್ಲಿ ಕ್ಲೋಸ್ ಆಗುತ್ತೆ. ಹಾಗಾಗಿ ನಾವು ಸರಿಯಾಗಿ ಪರೀಕ್ಷೆ ಮಾಡ್ಬೇಕು, ಎಲ್ಲಿಯಾದ್ರೂ ಒಂದು ಕಣ ನಾವು ಬಿಟ್ಟು ಹೋಯ್ತದೆ. ಹಾಗಾಗಿ ಇಡೀ ಎಲ್ಲ ಏರಿಯನ್ನು ನೋಡಿ ಎಲ್ಲಿಯಾದ್ರೂ ಒಂದು ಕಣವನ್ನು ಬಿಟ್ಟರೆ ಪಾಲಾಗೋದು ರಾಣಿ ಹೇಗೆ ಹೋಗುದಂದ್ರೆ, ಈಗ ಇದರಲ್ಲಿ ಒಂದು ರಾಣಿ ಇದೆ, ಕುಟುಂಬದ್ದು ಈಗ ರಾಣಿ ಇದೆ, ನೊಣ ಇದರಲ್ಲಿ ಫುಲ್ ಇದೆ. ಈ ನೊಣ ಎಲ್ಲ ಈ ರಾಣಿಯ ಕಣ ಏನಿದೆ ಅದನ್ನು ಕಟ್ಟಿಸ್ತಾರೆ. ಕಟ್ಟಿಸಿ ರಾಣಿಗೆ ಈ ಕಣದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹೇಳ್ತಾರೆ. ಆ ರಾಣಿ ಏನಿದೆ ಅದರಲ್ಲಿ ಮೊಟ್ಟೆ ಇಡ್ತದೆ. ಈಗ ರಾಣಿ ಅದರಲ್ಲಿ ಈಗ ನಿಮ್ಗೆ ಎನಿಸ್ಬೋದು ಅದ್ರಲ್ಲಿ ಇಡುವಂತ ಮೊಟ್ಟೆ ಯಾವುದು, ಇದರಲ್ಲಿ ಇಡುವಂತ ಮೊಟ್ಟೆ ಯಾವುದು. ವಿಷಯ ಏನಂದ್ರೆ ಈ ಕೆಲಸಗಾರ ಏನಿದೆ ಮತ್ತೆ ಆ ರಾಣಿ ಅದಕ್ಕೆ ವ್ಯತ್ಯಾಸ ಏನಿಲ್ಲ. ಆ ರಾಣಿ ಕೂಡ ಈ ಕೆಲಸಗಾರರು ಕೂಡ ಎರಡು ಕೂಡ ಹೆಣ್ಣೆ, ಗಂಡು ನೊಣ ಅದು ಬೇರೆ, ಅದು ವಿಷಯ ಮತ್ತೆ ಇಡುವ. ರಾಣಿ ಮತ್ತೆ ಈ ಕೆಲಸಗಾರ ವ್ಯತ್ಯಾಸ ಎಲ್ಲಿ ಬರುತ್ತಂತ ಹೇಳಿದ್ರೆ ಮೊಟ್ಟೆ ಏನು ವ್ಯತ್ಯಾಸ ಇಲ್ಲ. ಅದ ನಂತರ ಮೊಟ್ಟೆಯ ನಂತರ ಆ 3ನೇ ದಿವಸದಿಂದ 8ನೇ ದಿವಸ ಅಲ್ಲಿ ತಿನ್ಲಿಕ್ಕೆ ಅವರಿಗೆ ಏನು ಕೊಡ್ತಾರಲ್ಲ, ಈ ಚಿಕ್ಕ ಒಂದು ಹುಳಕ್ಕೆ ತಿನ್ಲಿಕ್ಕೆ ಕೊಡುವಂಥದ್ದಲ್ಲಿ ವ್ಯತ್ಯಾಸ. ಕೆಲಸಗಾರರಿಗಾದ್ರೆ ಏನ್ ಕೊಡ್ತಾರಂತ ಹೇಳಿದ್ರೆ ಜೇನು ಹಾಗೂ ಪರಾಗ, ಇದನ್ನ ಕೆಲಸಗಾರರಿಗೆ ಕೊಡುವಂಥದ್ದು ಅಷ್ಟು ದಿವಸ. ಹಾಗಾಗಿ ಅದು ಒಂದು ಮಾಮೂಲಿ ಊಟ ಆಗುತ್ತೆ. ಆ ಮಾಮೂಲಿ ಊಟಕ್ಕೆ ಏನಾಗುತ್ತಂದ್ರೆ ಕೊಂಡಾಗ್ತವೆ, ಮಾಮೂಲಿ ಅಂದ್ರೆ ಅಷ್ಟೇನು ವ್ಯತ್ಯಾಸ ಏನಿಲ್ಲ. ರಾಣಿಗಂತ ಹೇಳುವಾಗ ಆ ಮೊಟ್ಟೆ ಅವ್ರು ಏನ್ ಸಿಲೆಕ್ಟ್ ಮಾಡಿದ್ದಾರೆ ನೋಡಿ, ಅದಕ್ಕೆ ಜೇನು ಮತ್ತೆ ಪರಾಗವನ್ನು ಕೊಡುವುದಿಲ್ಲ. ಅವಾಗ ಈ ಕೆಲಸಗಾರ ಏನ್ ಮಾಡ್ತಾರೆ ಅಂದ್ರೆ ಕೆಲಸಗಾರ ತಿನ್ಲಿಕ್ಕೆ ಕೊಡುವಂಥದ್ದಲ್ಲ, ಅದು ಹುಳ ಇರುತ್ತೆ ಮೊದಲಿಗೆ, ಅದಕ್ಕೆ ತಿನ್ಲಿಕ್ಕೆ ಕೊಡುವಂಥದ್ದು. ಆ ಸಮಯದಲ್ಲಿ ಅವರು ಈ ಕೆಲಸಗಾರ ಏನಿದೆ ಅದನ್ನು ತಿಂದು ಅವರ ಬಾಯಿಯಲ್ಲಿ ಒಂದು ಎಂಜಲ್ ರೀತಿಯಲ್ಲಿ ಅಂದ್ರೆ ಗ್ರಂಥಿ ಇದೆ, ಅದರಲ್ಲಿ ಉತ್ಪಾದನೆ ಆಗುತ್ತೆ. ಆ ಏನು ಒಂದು ಆ ನೀರಿದೆ ಅದು ತುಂಬಾ ಒಂದು ಅಂದ್ರೆ ಪ್ರೋಟೀನ್ ಅವರು ತಿಂದು ಉತ್ಪಾದನೆ ಮಾಡಿರುವಂಥದ್ದು. ಅದು ಅತ್ಯಂತ ಅಂದ್ರೆ ಅದರಲ್ಲಿ ಆ ಗುಣಮಟ್ಟ ಏನಿದೆ ಅತ್ಯಂತ ಅದು. ಹಾಗಾಗಿ ಅದನ್ನು ಅಷ್ಟು ದಿವಸ ತಿನ್ಲಿಕ್ಕೆ ಕೊಟ್ರೆ ಆ ಮೊಟ್ಟೆ ಏನಿತ್ತು ನೋಡಿ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ. ಅದು ಮೊಟ್ಟೆ ಇಡುವಂತಹ ಒಂದು ಗ್ರಂಥಿ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ. ಇವರಿಗೆ ಆ ಗ್ರಂಥಿ ಡೆವಲಪ್ ಆಗಲ್ಲ. ಯಾಕಂತ ಹೇಳಿದ್ರೆ ಆ ಚಿಕ್ಕ ಇರುವಾಗ ತಿನ್ಲಿಕ್ಕೆ ಕೊಟ್ಟ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೆ ಏನಂತ ಹೇಳಿದ್ರೆ ಇದ್ರ ಒಂದು ಕಣ ಏನಿದೆ ಅದು ಚಿಕ್ಕದು. ರಾಣಿಗಂತ ಹೇಳುವಂಥದ್ದು ಇದು ಇಷ್ಟು ದೊಡ್ಡದಾಗುತ್ತೆ, ಈಗ ದೊಡ್ಡದಾಗುತ್ತೆ. ಮತ್ತೆ ಅದು ಹುಳ ದೊಡ್ಡದಾಗ್ತಾ ಇರ್ಬೇಕಾದ್ರೆ ಕಣ ಒಂದು ದೊಡ್ಡದಾಗುತ್ತೆ. ಅದಕ್ಕೆ ಜಾಗ ಕೂಡ ಜಾಸ್ತಿ ನಿಲ್ಲಲಿಕ್ಕೆ, ಅಂದ್ರೆ ಹೊಸ ರಾಣಿ ಆಗ್ಲಿಕ್ಕೆ ಅದು ಜಾಗ ಜಾಸ್ತಿ. ಹಾಗಾಗಿ ತಿನ್ಲಿಕ್ಕೆ ಜಾಸ್ತಿ, ಎಲ್ಲ ಒಂದು ಅತ್ಯಂತ ಅಂದ್ರೆ ಅತ್ಯುತ್ತಮ ರೀತಿಯಲ್ಲಿ ಅದನ್ನು ಸಾಕ್ತಾರೆ. ಹಾಗಾಗಿ ಅದು ರಾಣಿ ಆಗುವಂಥದ್ದು, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಆ ರಾಣಿ ಮೊದಲು ಏನಿತ್ತು ಅದನ್ನು ಮೊಟ್ಟೆ ಇಟ್ಟದ್ದು, ಅದರಲ್ಲಿ ಮೊಟ್ಟೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ತಿನ್ಲಿಕ್ಕೆ ಕೊಟ್ಟದ್ರಲ್ಲಿ ವ್ಯತ್ಯಾಸ ಆಗೋದ್ರಿಂದ ರಾಣಿ ಅಥವಾ ಕೆಲಸಗಾರರಲ್ಲಿ ಡಿಪೆಂಡ್ ಆಗುತ್ತೆ. ನೀವು ಎನಿಸ್ಬೋದು ಇದಕ್ಕೆ ಯಾಕೆ ಮೊಟ್ಟೆ ಇಡ್ಲಿಕ್ಕೆ ಆಗಲ್ಲ ಅಂತ. ಕೆಲಸಗಾರರಿಗೆ ಮೊಟ್ಟೆ ಹಾಕ್ಲಿಕ್ಕೆ ಇಡ್ಲಿಕ್ಕೆ ಆಗಲ್ಲ. ರಾಣಿ ಒಂದು ಗೂಡಲ್ಲಿ ಇದೆ ಅಂತ ಹೇಳಿದ್ರೆ ಅದೊಂದು ರಸ ಉತ್ಪಾದನೆ ಮಾಡುತ್ತೆ, ಕೆಮಿಕಲ್ ಫೆರಮೋನ್ ಅಂತ ಹೇಳ್ತಾರೆ. ಈ ರಸ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ, ರಾಣಿ ಸರಿ ಇದೆ ಅಂತ ಹೇಳಿದ್ರೆ ಆ ಇಡೀ ಕುಟುಂಬದಲ್ಲಿ ಇರುತ್ತೆ. ಅದಕ್ಕೆ ಕುಟುಂಬಕ್ಕೆ ಗೊತ್ತಾಗುತ್ತೆ ಆ ರಾಣಿ ಇದೆ ಅಂತ. ಆ ರಸ ಇದ್ರೆ ಅವರ ಉತ್ಪತ್ತಿ ಅಂದ್ರೆ ಈ ಕೆಲಸಗಾರರಿಗೆ ಮೊಟ್ಟೆ ಇಡುವಂತ ಗ್ರಂಥಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಅದು ಮೊಟ್ಟೆ ಇಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವುಗಳು ಮೊಟ್ಟೆ ಇಡಲ್ಲ. ಮೊಟ್ಟೆ ಇಡುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಒಂದು ರಾಣಿ ಈಗ ಪಾಲಾಯ್ತು ಅಥವಾ ನಾವು ಪಾಲು ಮಾಡಿದ್ವಿ, ಏನಾದ್ರು ಮಾಡಿದ್ವಿ, ಹೊಸ ರಾಣಿ ಆಗ್ತಿದೆ. ರಾಣಿ ಈಗ ಇದರಲ್ಲಿ ಮೊಟ್ಟೆ ಇಟ್ಟು 15ನೇ ದಿವಸ ಹೊಸ ರಾಣಿ ಆಗುವಂಥದ್ದು, ಹೊರಗೆ 8ನೇ ದಿವಸಕ್ಕೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ 15ನೇ ದಿವಸಕ್ಕೆ ಹೊರಗೆ ಬರುವಂಥದ್ದು.
ಅದರ ನಂತರ ರಾಣಿ ಮೊದಲನ 3 ದಿವಸ ಅಂದ್ರೆ ಹೊರಗೆ ಬಂದು 3 ದಿವಸ ಗೂಡಲ್ಲಿ ಇರ್ತದೆ, ಆಚೆ ಈಚೆ ನೋಡ್ತಾ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಕಣ ಮಾಡುದಿಲ್ಲ. ಹೊಸ ರಾಣಿ ಆಗ್ಬೇಕಾದ್ರೆ 4-5 ಕಣ ಮಾಡ್ತವೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲು ಯಾವ್ದು ಹೊರಗೆ ಬಂದಿತ್ತು ನೋಡಿ, ಇದೆಲ್ಲ ತಿರುಗಿ ಬೇರೆಲ್ಲ ಕಣವನ್ನು ಹುಡಿ ಮಾಡ್ತಾ ಹೋಗುತ್ತೆ. ಈಗ ಅದಕ್ಕೆ ಗೊತ್ತಾಯ್ತು, ನಾ ಇನ್ನು ಒಂದೇ ಉಳಿದಿರೋ ಅಂತ. ಒಂದು ಉಳಿದ ರಾಣಿ ಏನ್ ಮಾಡುತ್ತೆ, 3-4 ದಿವಸ ತಿರ್ಗಾಡ್ತಾ ಅದ್ರ ಇಡೀ ಅಂದ್ರೆ ಬಾಡಿ ಫುಲ್ ಸರಿ ಡೆವಲಪ್ ಮಾಡ್ತಾ ಹಾರ್ಲಿಕ್ಕೆ ಅದ್ರ ಮೊದಲು ಅದಕ್ಕೆ ಆಗಲ್ಲ. 3 ದಿವಸ ನಂತರ ಅದಕ್ಕೆ ಹಾರ್ಲಿಕ್ಕೆ ಆಗುವಂಥದ್ದು. 3ನೇ ದಿವಸದ ನಂತರ 10ನೇ ದಿವಸದೊಳಗೆ ಆ ಸಮಯದಲ್ಲಿ ಸಂಜೆ ಹೊತ್ತಿಗೆ ಅದು ಹೊರಗೆ ಹೋಗುವಂಥದ್ದು. ಹೊರಗೆ ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅಂದ್ರೆ 3ನೇ ದಿವಸದಿಂದ 10ನೇ ದಿವಸ ಸಮಯದಲ್ಲಿ ಅದು ಮಿಲನ ಆಗುವಂಥದ್ದು. ಬೇರೆ ಗೂಡಿನ ಗಂಡು ನೊಣ ಏನಿದೆ ಅದು ಗಾಳಿಯಲ್ಲಿ ಹಾರಬೇಕಾದ್ರೆ ಅದರೊಟ್ಟಿಗೆ ಮಿಲನ ಆಗುವಂಥದ್ದು. ಆ ಸಮಯದಲ್ಲಿ ಈ ಅಷ್ಟು ದಿನ ಅಂದ್ರೆ 3ನೇ ದಿವಸದಿಂದ 10ನೇ ದಿವಸದಲ್ಲಿ ಸುಮಾರು 10ರಿಂದ 15 ಗಂಡು ನೊಣ ಒಟ್ಟಿಗೆ ಮಿಲನ ಮಾಡುತ್ತದೆ. ಈ ಕುಟುಂಬದ ರಾಣಿ ಆದ್ರೆ ಈ ಕುಟುಂಬದ ಗಂಡು ನೊಣ ಒಟ್ಟಿಗೆ ಮಿಲನ ಆಗುವುದಿಲ್ಲ. ಬೇರೆ ಕುಟುಂಬ ಗಾಳಿಯಲ್ಲಿ ಆಗುವಂಥದ್ದು, ಹಾರಾಡ್ತಿರ್ಬೇಕಾದ್ರೆ ಆಗುವಂಥದ್ದು. ಈಗ ಎಲ್ಲಿಯಾದ್ರೂ ಆಗುವಂಥದ್ದು ಕಮ್ಮಿ, ಎಲ್ಲಿಯಾದ್ರೂ ಅದೇ ರಾಣಿಯನ್ನು ಒಂದು ಹಕ್ಕಿ ಹಿಡಿದು ಹೋಯ್ತು. ಈಗ ಹಿಂದೆ ರಾಣಿ ಬರುವುದಿಲ್ಲ. ಇದಕ್ಕೆ ಬೇರೆ ಈಗ ಚಾನ್ಸ್ ಇಲ್ಲ, ಯಾಕಂದ್ರೆ ಬೇರೆ ಮೊಟ್ಟೆ ಕೂಡ ಇಲ್ಲ. ಯಾಕಂದ್ರೆ ಮೊಟ್ಟೆ ಇರ್ಬೇಕಾದ್ರೆ 3ನೇ ದಿವಸ ಒಳಗೆ ಆಗ್ಬೇಕು. ಅದು ಬೇರೆ ಯಾರು ಮೊಟ್ಟೆ ಇಡುವಂತವ್ರು ಇಲ್ಲ ಇಲ್ಲಿ. ಕ್ರಮೇಣ ಏನಾಗುತ್ತೆ, ಅದು ಅಂದ್ರೆ ಹೊಸ ರಾಣಿ ಆಗ್ಲಿಕ್ಕೆ ಶುರುವಾಗಿ 15 ದಿವಸ ಆದ ನಂತರ ಮತ್ತೆ ಅಲ್ಲಿ ಕೆಮಿಕಲ್ ಇಲ್ಲ. ರಾಣಿ ಪ್ರೊಡ್ಯೂಸ್ ಮಾಡುವಂತ ಕೆಮಿಕಲ್ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಲಸಗಾರರು ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಮೊಟ್ಟೆ ಇಡುವಂತದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಒಂದು ಕಣದಲ್ಲಿ 5, 6, 7 ಆ ರೀತಿಯಲ್ಲಿ ಇರುವಂತದ್ದು. ಅದಕ್ಕೆ ನಾನು ಹೇಳಿದ್ದು ಒಂದು ಕಣದಲ್ಲಿ 5-6 ಮೊಟ್ಟೆ ಎಲ್ಲ ಕಾಣ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ರಾಣಿ ಇಲ್ಲ ಅಂತ ಅರ್ಥ. ರಾಣಿ ಇದೆ ಅಂತ ಹೇಳಿದ್ರೆ ಒಂದು ಕಣದಲ್ಲಿ ಒಂದೇ ಮೊಟ್ಟೆ ಕಾಣ್ಲಿಕ್ಕೆ ಸಿಗುವುದು. ಡೌಟ್, ರಾಣಿ ಈಗ ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಪ್ರಾರಂಭಕ್ಕೆ ಹೇಳಿದ್ರು. ಹೌದು, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಗೇಟ್ ಹಾಕಿ. ಅದು ಸಮಸ್ಯೆ ಆಗುತ್ತೆ. ಗೇಟ್ ಯಾವಾಗ ಹಾಕ್ಬೇಕು ಯಾವಾಗ ಹಾಕ್ಬಾರ್ದು ಅನ್ನೋದು ಗೊತ್ತಿರ್ಬೇಕು. ಪಾಲಾಗಿದೆ, ಹೊಸ ರಾಣಿ ಪಾಲಾಗಿ ಆಗಿದೆ, ಅದ್ರ ನಂತರ ಗೇಟ್ ಹಾಕಿ ಪ್ರಯೋಜನ ಇಲ್ಲ. ಸರಿ ಕ್ವಶನ್ ಕೇಳಿದ್ದು. ಯಾಕಂತ ಹೇಳಿದ್ರೆ ಗೇಟ್ ಹಾಕಿದ್ರೆ ಅಲ್ಲಿ ಸಮಸ್ಯೆ ಆಗುದು, ರಾಣಿಗೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಕ್ರಮೇಣ ಆ ರಾಣಿ ಏನ್ ಮಾಡ್ತದೆ ಅಂದ್ರೆ ಮೊಟ್ಟೆ ಇಡ್ತದೆ, 10 ದಿವಸದ ನಂತರ ಮೊಟ್ಟೆ ಇಡ್ತದೆ. ಆದ್ರೆ ಮೊಟ್ಟೆ ಇಟ್ಟಿರುವಂತ ಮೊಟ್ಟೆ ಇದೆಯಲ್ಲ ಕೆಲ್ಸಗಾರ ಆಗಲ್ಲ, ಅದು ಆಗುದು ಖಾಲಿ ಗಂಡು ಮೊಟ್ಟೆ. ಯಾಕಂತ ಹೇಳಿದ್ರೆ ರಾಣಿಗೆ ಮನುಷ್ಯರಲ್ಲಿ ಹಾಗೆಲ್ಲ, ಅದು ಈ ಪ್ರಾಣಿಯಲ್ಲಿ ಹೇಗಂತ ಹೇಳಿದ್ರೆ ರಾಣಿಗೆ ಅದು ಗಂಡು ಆಗ್ಬೇಕಾ ಹೆಣ್ಣು ಆಗ್ಬೇಕಾ ಅಂತ ಡಿಸೈಡ್ ಮಾಡಿ ಇಡ್ಬೋದು ಮೊಟ್ಟೆ. ಅದು ಹೇಗಂತ ಹೇಳಿದ್ರೆ ಅದು ರಸ, ಗಂಡು ನೊಣದಿಂದ ಸಿಕ್ಕಿರುವಂತ ರಸ ಕೂಡಿ ಇಡುವಂಥದ್ದು ಫಸ್ಟಿಗೆ. ಆ ಕೂಡಿ ಅದು ಶುರುವಿಗೆ 3ರಿಂದ 10ನೇ ದಿವಸ ಕೂಡಿ ಇಡ್ತದೆ ನೋಡಿ. ಅದು ಅದರ ಸುಮಾರು 3 ವರ್ಷದ ಇಡೀ ಅದರ ಅಂದ್ರೆ ಅದ ಇಡೀ ಲೈಫ್ ಟೈಮಿಗೆ ಸಾಕೋದು. ಅದ್ರ ನಂತರ ಅದು ಮಿಲನ ಆಗ್ಲಿಕ್ಕೆ ಹೊರಗಡೆ ಹೋಗಲ್ಲ. ಅದು ಶುರುವಿಗೆ ಮಾತ್ರ, ಯಾಕಂದ್ರೆ ಶುರುವಿಗೆ ಅದು ಚಿಕ್ಕದಿರುತ್ತೆ, ಹಾರ್ಲಿಕ್ಕೆ ಆಗುತ್ತೆ, ಮತ್ತೆ ಅದಕ್ಕೆ ಹಾರ್ಲಿಕ್ಕೆ ಕಷ್ಟ. ಹಾರುತ್ತೆ, ಇಲ್ಲ ಅಂತಲ್ಲ, ಅದು ಹಾರ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟಿಗೆ ಅದು ಮಿಲನ ಆಗಿ ಬಂದದ್ದು ಅದೇ ಲಾಸ್ಟ್, ಅದ್ರ ನಂತರ ಮಿಲನ ಆಗ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಯಾವಾಗ ನೋಡಿದ್ರು ರಾಣಿ ಕುಟುಂಬದಲ್ಲೇ ಇರುವಂಥದ್ದು, ಹೊರಗೆ ಹೋಗಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಅದು ಪಾಲಾಗಿ ಹೋಯ್ತು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿ ಗೇಟ್ ಅಲ್ಲಿ ಡಿಫೆಕ್ಟ್ ಇರ್ಬೋದು, ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ರಾಣಿ ಎಲ್ಲಿಯಾದ್ರೂ ಪಾಸ್ ಆಗಿ ಹೋಯ್ತು, ಎಲ್ಲಿ ಅದು ಹೊಟ್ಟೆ ಇತ್ತು ಏನಾದಾಯ್ತು ಪಾಸ್ ಆಗಿ ಹೋಯ್ತು, ತುಂಬಾ ಚಾನ್ಸ್ ಕಮ್ಮಿ. ಅದ್ರ ನಂತರ ನಮ್ಗೆ ಗೇಟ್ ಹಾಕ್ಲಿಕ್ಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಹೊಸ ರಾಣಿ ಹೋಗ್ಲೇಬೇಕು ಹೊರಗೆ. ನಾವು ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಣಿಗೆ ಮೊಟ್ಟೆ ಇಡ್ಲಿಕ್ಕೆ ಆಗಲ್ಲ ಅಲ್ಲಿ. ಮತ್ತೆ ಆ ರಾಣಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರಸ ಇದ್ದದಂತಲ್ಲ, ಗಂಡು ನೊಣ ಹೆಣ್ಣು ನೊಣ ಹೇಗೆ ಡಿಸೈಡ್ ಮಾಡುದು ಅಂತ ಹೇಳಿದ್ರೆ ಆ ಒಂದು ಕ್ರಿಮಿ ಇದೆಯಲ್ಲ, ಆ ಕ್ರಿಮಿಯನ್ನ ಅದು ಅಂದ್ರೆ ಆ ಮೊಟ್ಟೆ ಏನು ಇಡುತ್ತೆ ನೋಡಿ, ಆ ಕ್ರಿಮಿಯನ್ನ ಆ ರಸದಲ್ಲಿರುವಂತಹ ಒಂದು ಕ್ರಿಮಿಯನ್ನ ಅದಕ್ಕೆ ಕಂಬೈನ್ ಮಾಡಿ ಮೊಟ್ಟೆ ಇಡುವಂಥದ್ದು. ಅದು ಹಾಗೆ ಮಾಡಿ ಮೊಟ್ಟೆ ಇಟ್ಟರೆ ಅದು ಕೆಲಸಗಾರ ಅಥವಾ ಹೆಣ್ಣಾಗುತ್ತೆ. ಮೊಟ್ಟೆಯನ್ನ ಡೈರೆಕ್ಟ್ ಇಟ್ಟರೆ ಅದು ಗಂಡು ನೊಣ ಆಗುವುದು. ಈಗ ಇದರಲ್ಲಿ ನಮ್ಗೆ ಈ ರಾಣಿ ಕಣವನ್ನು ನೋಡಿ ಭಾಗದಲ್ಲಿ ಗಂಡು ನೊಣ ಆಗಿದೆಲ್ಲ, ಆಗಿದೆ ನಿಲ್ಲಿ, ಅದು ಆಚೆ ಇರಬೇಕು. ಪ್ರತಿ ವಾರಕ್ಕೊಮ್ಮೆ ನಾವು ನೋಡಿದಾಗ ಅವರಾಗಿ ಡಿಸೈಡ್ ಮಾಡಿ ಈಗ ಹೊಸ ರಾಣಿ ಆಗ್ಬೇಕಂತ ಡಿಸೈಡ್ ಮಾಡುದಾದ್ರೆ ಏರಿಯಲ್ಲಿ ನಿಮ್ಗೆ ಕೆಳಗಿನ ಭಾಗದಲ್ಲಿ ಮಾತ್ರ ನಿಮ್ಗೆ ರಾಣಿಯ ಕಣ ಕಾಣ್ಲಿಕ್ಕೆ ಸಿಗುವಂಥದ್ದು, ಕೆಳಗಿನ ಭಾಗದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ಆ ರಾಣಿಯ ಕಣ ಏನಿದೆ ಮೆಲಾನೆ ಅದನ್ನು ಕೈಯಲ್ಲಿ ಆ ಇಡೀ ಸೆಟ್ ಅನ್ನು ತೆಗೆದು ಬಿಡುದು ಅಲ್ಲೇ. ಅದು ತೆಗೆದು ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರಕ್ಕೆ ಇನ್ನೊಮ್ಮೆ ಮಾಡ್ತಾ ಹೋಗ್ತವೆ. ಹಾಗೆ ವಾರಕ್ಕೊಮ್ಮೆ ತೆಗಿಬೇಕು, ಬಿಟ್ಟರೆ ಅದು ಮೊಟ್ಟೆ ಇಟ್ಟು ಅದನ್ನು ರಾಣಿ ಮಾಡ್ತವೆ. ಹಾಗೆ ಅದು ಮಾಡಿದ್ರೆ ನಮಗೆ ಸಮಸ್ಯೆ.
ಅರ್ಧ ಅರ್ಧ ಡಿವೈಡ್ ಮಾಡುದು. ಇಲ್ಲಂತಾದ್ರೆ ಒಂದರಿಂದ ರಾಣಿ ತೆಗೆಯುವುದು, ಒಂದರಲ್ಲಿ ರಾಣಿ ಪಟ್ಟುಗಳನ್ನು ಮಾಡುವುದು, ಅದರ ರಾಣಿ ಕೋಶಗಳನ್ನು ಮಾಡಿ ಆ ರಾಣಿ ಕೋಶಗಳನ್ನು ಒಂದೇ ದಿವಸ ಎಲ್ಲ ಬಾಕ್ಸ್ಗಳಿಗೆ ಕೊಡುವುದು ಸಾಲ್ವ್ ಮಾಡಿ. ಮತ್ತೆ ಇನ್ನೊಂದು ಉಂಟು, ಇದು ಯಾವುದು ಗ್ರಾಫ್ಟಿಂಗ್ ಸಿಸ್ಟಮ್. ಗ್ರಾಫ್ಟಿಂಗ್ ಅಂತ ಹೇಳಿದ್ರೆ ನಾವು ಕೃತಕವಾಗಿ ನಾವು ರಾಣಿಯ ಕಣಗಳು, ನೀವು ಈಗ ನೋಡಿದಿರ ಸಣ್ಣ ಕಣಗಳು, ಅಂತ ಕಣಗಳನ್ನು ನಾವು ಕೃತಕವಾಗಿ ಸ್ವಲ್ಪ ರೀತಿಯಲ್ಲಿ ಮಾಡಿ ಅದಕ್ಕೆ ಹೊರಗಿಂದ ರಾಣಿ ಈಗ ಮೊಟ್ಟೆ ತೋರಿಸಿದ್ರು, ಆ ಮೊಟ್ಟೆಯನ್ನು ಅದರ ಒಳಗೆ ಇಟ್ಟು ಅಲ್ಲಿ ಡೆವಲಪ್ ಮಾಡುವ ಹಾಗೆ ನೋಡಿಕೊಳ್ಳುವಂಥ ಗ್ರಾಫ್ಟಿಂಗ್ ಸಿಸ್ಟಮ್. ತುಂಬಾ ವೆರೈಟಿಗಳುಂಟು ಅಲ್ಲಿ. ಈಗ ನೀವು ಒಂದು ಪಾಲ್ ಮಾಡ್ತೀರಿ, ನಿಮ್ಗೆ ಈಗ ಅದರಲ್ಲಿ ಒಂದು ಭಾಗದಲ್ಲಿ ರಾಣಿ ಕಣ ಆಗ್ಲಿಕ್ಕೆ ಶುರು ಆಯಿತು. ಈಗ ಪಾಲ್ ಮಾಡಿ 9ನೇ ದಿವಸ ಪಾಲ್ ಮಾಡಿದ ನಂತರ 9ನೇ ದಿವಸ ನೋಡ್ಬೇಕಾದ್ರೆ ರಾಣಿಯ ಕಣ ಕ್ಲೋಸ್ ಆಗಿರುತ್ತವೆ. 9ನೇ ದಿವಸಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ನಾವು ಮೊದಲಂದ್ರೆ ಪ್ಲಾನ್ ಮಾಡಿ ಇಟ್ಟಿರ್ಬೇಕು ಬೇರೆಲ್ಲ ಯಾವುದೆಲ್ಲ ಗೂಡು ಪಾಲ್ ಮಾಡ್ಲಿಕ್ಕೆ ಇದೆ ಅಂತ. ಅದಕ್ಕೆ ನಮಗೆ ರಾಣಿಯನ್ನು ಹುಡುಕುವಂತ ಒಂದು ಶಕ್ತಿ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಪಾಲ್ ಮಾಡ್ತೇವೆ ಒಂದು ಗೂಡನ್ನು ಫಸ್ಟಿಗೆ, ಅದರಲ್ಲಿ ಒಂದು 5-6 ಕಣ ಆಗುತ್ತೆ. ಫಸ್ಟಿಗೆ ಪಾಲ್ ಮಾಡ್ಬೇಕಂದ್ರೆ ಯಾವ ಕುಟುಂಬ ಒಳ್ಳೆದಿದೆ, ಒಳ್ಳೆ ಕೆಲಸ ಮಾಡ್ತಿದೆ, ಆ ಕುಟುಂಬವನ್ನು ಪಾಲ್ ಮಾಡಬೇಕು. ಅದರಲ್ಲಿ ರಾಣಿಯ ಕಣ ಆಗುತ್ತೆ. ಅದನ್ನು ನಾವು 9ನೇ ದಿವಸಕ್ಕೆ ಬೇರೆ ಗೂಡೆಲ್ಲ ಪಾಲ್ ಮಾಡ್ಬೇಕು. ನಾವು ರಾಣಿ ಯಾವುದಲ್ಲಿ ಇಲ್ಲ ನೋಡಿ, ಯಾವ ಕುಟುಂಬದಲ್ಲಿ ರಾಣಿ ಇಲ್ಲ ನೋಡಿ, ಯಾವ ಕುಟುಂಬದಲ್ಲಿ ರಾಣಿ ಇಲ್ಲ ನೋಡಿ, ಆ ಕುಟುಂಬಕ್ಕೆ ಒಂದೊಂದು ಕಣವನ್ನು ಇಟ್ಟದಾಯ್ತು. 3 ದಿವಸದ ನಂತರ ಹೊಸ ರಾಣಿ ಹೊರಗೆ ಬರ್ತದೆ. ಅಲ್ಲಿ ಇಡೀ ಆ ಪ್ರೊಸೆಸ್ ಇಲ್ಲ, ಅಲ್ಲಿ ಹೊಸ ರಾಣಿ ಮಾಡುವಂಥದ್ದು, ಕಟ್ಟುವಂಥದ್ದು ಅದೆಲ್ಲ ಪ್ರೊಸೆಸ್ ಇಲ್ಲ. ಮೊದಲ ಗೂಡಲ್ಲಿ ಆಗುತ್ತೆ, ಅದನ್ನ ಕಟ್ ಮಾಡಿ ಲಾಸ್ಟಿಗೆ ಹೊರಗೆ ಬರ್ಲಿಕ್ಕೆ ಆಗುವಾಗ ಬರುವ ಮೊದಲೇ ತೆಗಿಬೇಕು. ನಿಮ್ಗೆ ಈ ನೊಣಕ್ಕೂ ವ್ಯತ್ಯಾಸ ನೋಡ್ಲಿಕ್ಕೆ ಕಾಣ್ಬೋದು. ಈ ನೊಣ ನೋಡಿ, ಈ ನೊಣ ಕಲ್ಲರ್ ನೋಡಿ, ಈ ನೊಣ ಕಲ್ಲರ್ ನೋಡಿ, ಇಡೀ ಕಪ್ಪು. ಇದು ಗಂಡು ನೊಣ ಇಡೀ ಕಪ್ಪಾಗಿರುತ್ತೆ. ಸೆಕೆಂಡ್ ಏನು ಅಂತ ಹೇಳಿದ್ರೆ ಇದ್ರ ಕಣ್ಣು ನೋಡಿ, ಇದ್ರ ಕಣ್ಣು ದೊಡ್ಡದು. ಈ ನೊಣಗಳ ಗಂಡು ನೊಣ ಅಂದ್ರೆ ಒಂದು ಕುಟುಂಬದಲ್ಲಿ ಒಳ್ಳೆ ಒಂದು ಪಾಪ್ಯುಲೇಷನ್ ಇದೆ ಅಂತ ಹೇಳಿ, ಸಂಖ್ಯೆ ಇದೆ ಅಂತ ಹೇಳಿದ್ರೆ ಮತ್ತೆಗಾಗುವಾಗ ಒಂದು 20% ಅಷ್ಟು ನೊಣ ಮಾಡ್ತವೆ. ಅಂದ್ರೆ ಇದರಲ್ಲಿ ಒಂದು ಎಷ್ಟು ಇರ್ಬೋದು? ಇದರಲ್ಲಿ ಒಂದು ಸಾಧಾರಣ ಈಗ ಒಂದು 5% ಇರ್ಬೋದು ಅಷ್ಟೇ. ಇದರಲ್ಲಿ ಜಾಸ್ತಿ ಇಲ್ಲ, ಕಾಣ್ಲಿಕ್ಕೆ ತುಂಬಾ ಕಮ್ಮಿ ಇದೆ. ನೊಣ ಅದು ಆಗ್ಬೇಕಷ್ಟೇ, ಈಗ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಎಷ್ಟು ದಿವಸ ಆಯ್ತು ಈಗ? ಯಾವ್ದಕ್ಕೆ? ಈ ಬಾಕ್ಸಿಗೆ ಸಾಧಾರಣ ಈಗ 2.5 ತಿಂಗಳಾಯ್ತು. ಫಸ್ಟಿಗೆ 3 ಫ್ರೇಮ್ ಇತ್ತು, ಈಗ ಫುಲ್ ಆಯ್ತು. 2.5 ತಿಂಗಳಾಗ್ತಾ ಬಂತು. ಇಲ್ಲ ಫಸ್ಟಿಗೆ 3 ಇಡುವಂತ ನರ್ಸರಿ ಮಾಡ್ತೇವಲ್ಲ ನಾವು, ಅಂದ್ರೆ ಪಾಲ್ ಮಾಡ್ತಲೇ ಇರ್ತೇವೆ. ಈಗ ಬೇಡ ಅಂತ ಹೇಳಿದ್ರು ಕೆಲವರು ನಮ್ಗೆ ಬೇಕೇ ಅಂತ ಇಟ್ಕೊಂಡು ಹೋಗ್ತಾರೆ. ಇದು ಗಂಡು ನೊಣ ವ್ಯತ್ಯಾಸ. ಇನ್ನೊಂದು ಅಂತ ಹೇಳಿದ್ರೆ ಗಂಡು ನೊಣಕ್ಕೆ ಕಚ್ಲಿಕ್ಕೆ ಆಗಲ್ಲ, ಗಂಡು ನೊಣಕ್ಕೆ ಹಿಡೀರಿ ಏನಾಗಲ್ಲ, ಹಿಡೀರಿ ಬಿಡ್ಬೇಡಿ, ನೋಡಿ ಆ ವ್ಯತ್ಯಾಸವನ್ನು ನೋಡಿ. ಇವರ ಕೆಲಸ ಏನಂತ ಹೇಳಿದ್ರೆ ಗೂಡಲ್ಲಿರುವಂತ ಶೇಖರಣೆ ಮಾಡಿರುವಂತ ಜೇನನ್ನು ತಿನ್ನುವಂಥದ್ದು. ಸಂಜೆ ಹೊತ್ತಿಗೆ 4 ಗಂಟೆ ನಂತರ ಆಗುವಾಗ ಹೊರಗಡೆ ಹೋಗಿ ಎಲ್ಲಿಯಾದ್ರೂ ಹೊಸ ರಾಣಿ ಇದೆಯಾ ಅಂತ, ಹೊಸ ರಾಣಿ ಹೊರಗಡೆ ಇದೆಯಾ ಅದಕ್ಕೆ ಅಂದ್ರೆ ಮಿಲನ ಆಗ್ಲಿಕ್ಕೆ ನೋಡುವಂಥದ್ದು. ಅದಕ್ಕೆ ಇರುವಂತ ಕಣ್ಣು ದೊಡ್ಡ, ಎಲ್ಲಿ ರಾಣಿ ಇದೆ ಅಂತ ಹುಡುಕ್ಲಿಕ್ಕೆ ಅದಕ್ಕೋಸ್ಕರ ದೊಡ್ಡದು ಕಣ್ಣಿರುವಂಥದ್ದು. ಡ್ರೋನ್ ಅಂತ ಹೇಳ್ತಾರೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಡ್ರೋನ್ ಅಂತ ಹೇಳುವಂಥದ್ದು. ಹಾಗಾಗಿ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗುದು ಪ್ರೊಡಕ್ಷನ್ ಯಾವಾಗ ಅಂತ ಹೇಳಿದ್ರೆ ಇನ್ನೊಮ್ಮೆ ಕುಟುಂಬ ಸಹಜ ಸ್ಥಿತಿಗೆ ಬಂದ ನಂತರ ಅವರಿಗೆ ಜೇನು ಅದೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಮತ್ತೆ ಸಿಗುತ್ತೆ. ಮತ್ತೆ ಗಂಡು ಪೋಲಂಡ್ ಸಿಗುವಾಗ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದು ಇದೆ ಅಂತ ಹೇಳಿದ್ರೆ ಮತ್ತೆ ನೊಣ ಫುಲ್ ಉತ್ಪಾದನೆ ಸ್ಟಾರ್ಟ್ ಆಗುತ್ತೆ. ನೋಡಿ ನಿಮ್ಗೆ ಈ ಏರಿಯಲ್ಲಿ ಒಳಗಡೆ ಸಿ ಆಕಾರದಲ್ಲಿ ಒಂದು ಹುಳಗಳಿವೆ ನೋಡಿ. ಇದ್ರ ಒಳಗೆ ಕಡ್ಡಿ ಮೊಟ್ಟೆ ಹಾಗೂ ಸಿ ಆಕಾರದಲ್ಲಿ ಕೆಲಸಗಾರ ನೊಣಗಳ ಉತ್ಪಾದನೆ ಆಗ್ತಾ ಇದೆ ಒಳಗೆ. ಇದೆಲ್ಲ ಜೇನು. ಕೆಳಗಿನ ಭಾಗದಲ್ಲಿ ಇರುವಂತದೆಲ್ಲ ಮೊಟ್ಟೆಗಳು ಇರ್ತವೆ ಕೆಳಗೆ. ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ ಒಂದ್ಸರ್ತಿ ಕಚ್ಚಿತಾ, ಇದು ನೋಡಿ ಇವಾಗ ಕಚ್ಚಿದೆ, ಕಚ್ಚಿದೆ. ಈ ನೊಣ ಕಚ್ಚಿದ ನಂತರ ಅದ್ರಲ್ಲಿ ಇರುವಂತ ಅಂದ್ರೆ ಅದಕ್ಕೆ ಹೇಗೆ ಅಂತ ಇದು ಫಿಶಿಂಗ್ ಹುಕ್ ರೀತಿಯಲ್ಲಿ ಇರುತ್ತೆ. ಕಚ್ಚಿದ ನಂತರ ಅದು ಮಾಂಸಕ್ಕೆ ಹಿಡ್ಕೊಳ್ಳುತ್ತೆ. ಹಾಗಾಗಿ ಅದು ಹಿಂದೆ ಓಡ್ಲಿಕ್ಕೆ ಹಾರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಸೂಜಿ ಒಟ್ಟಿಗೆ ಅದರ ಒಳಗೆ ಇರುವಂತಹ ಇಡೀ ಅದರ ಹೊಟ್ಟೆ ಭಾಗ ಏನೆಲ್ಲ ಇದೆ ಅದೆಲ್ಲ ಹೊರಗಡೆ ಬರುತ್ತೆ. ಹಾಗಾಗಿ ಕಚ್ಚಿದ ನೊಣ ಯಾವುದಿದೆ ಅದು ಸಾಯುವಂಥದ್ದು, ಅದು ಉಳಿಯುವುದಿಲ್ಲ. ನೋಡಿ ಇದು ಕಾಣ್ಲಿಕ್ಕೆ ಸಿಗ್ಬೋದು. ಹಾಗಾಗಿ ಕೆಲವೊಮ್ಮೆ ಏನ್ ಮಾಡಬೇಕು,
ನಮಗೆ ಇದನ್ನ ಉಳಿಸ್ಬೋದು. ಹೇಗಂತ ಹೇಳಿದ್ರೆ ಜಸ್ಟ್ ಸ್ಲೈಡ್ ಮಾಡಬೇಕು, ಅದು ಉಳಿತದೆ. ಯಾಕಂತ ಹೇಳಿದ್ರೆ ಆ ಇಡೀ ಸೆಟ್ ಏನಿತ್ತು ಅದು ಹೊರಗೆ ಬರಲಿಲ್ಲ. ನೀವು ಹೀಗೆ ಹಿಡಿದು ಹೇಳಿದ್ರೆ ಅದೇನಾಗುತ್ತೆ, ಅದು ಸೆಟ್ ಹೊರಗೆ ಬರ್ತದೆ. ಹಾಗಾಗಿ ನೊಣ ಇಲ್ಲ, ನೋವಾಗಲ್ಲ. ಮೊದಲಿಗೆ ಆಗ್ಬೇಕಾದ್ರೆ ನೋವಾಗುತ್ತೆ, ತುರಿಕೆ ಇರುತ್ತೆ. ಅದ ನಂತರ ಕಚ್ಚಿ 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 ಅಭ್ಯಾಸ ಆದ ನಂತರ ನಿಮ್ಗೆ ಮುಖಕ್ಕೆಲ್ಲ ಎಲ್ಲಿ ಕಚ್ಚಿದ್ದು ಚೂರು ಬರ್ತದೆ, ಚೂರು ಸ್ವೆಲ್ಲಿಂಗ್ ಬರಲ್ಲ, ಲೈಟ್ ಅಲ್ಲಿ ತುಂಬಾ ಲೈಟ್, ಸ್ವಲ್ಪ ಸ್ವೆಲ್ಲಿಂಗ್. ಒಂದು ಕಚ್ಚಿದಾಗ ಒಂದು ಚೂರು ಒಮ್ಮೆ ನೋವಾಗುತ್ತೆ, ಮತ್ತೆ ಒಂದು 5 ನಿಮಿಷ ಅಷ್ಟೇ, ಮತ್ತೆ ಏನಿಲ್ಲ. ಮಾತ್ರ ಅದೇ ರೀತಿ ತೆಗಿಬೇಕು, ಆ ರೀತಿ ತೆಗೆದ್ರೆ ಮಾತ್ರ. ನಾವು ಸೂಜಿಯನ್ನು ಬಿಟ್ರೆ ಅದು ಸೆಪ್ಟಿಕ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೋವಾಗುವಂಥದ್ದು. ಬೇಲೆ ಮಲ್ಪುನ ಬೈಯದುಲೈ 4 ಗಂಟೆ ಬೋರ್ಡ್ 8 ಗಂಟೆ 5:30 ಗಂಟೆ ದೊಲ್ಲ ಇರು ಫಿನಿಶಿಂಗ್ ಮಲ್ಪೋಡು ಬೇಗ ಪೋಂಡಲ್ಲ ದಾದಾಪುಂಡು ಪಂಡ ಅವು ಬಲಿಪುಂಡು ಆತತ್ತು ಹಿಂದೆಟ್ಟು ಇಟ್ಟಿದೆ ಪೂರ ತಟ್ಟಿಲ್ಲ ಮೂಜಿ ತಟ್ಟಿಲ್ಲ ಮಾತ್ರ ಇನ್ನು ಬಾರಿ ಆಲೋಚನೆ ರಾಣಿ ದುಂಬ ತಟ್ಟೆ ಒರಿಯೋಡು. ಕೆಲವೊಮ್ಮೆ ರಾಣಿ ಓಡುವಂತ ಸಡನ್ ಆಗಿ ನೀವು ಅಂದ್ರೆ ಎಲ್ಲಿ ಅದು ಹಿಡಿತೀರಿ ಅಥವಾ ಏನಾಗುತ್ತೆ, ನೀವು ಕೈಯಲ್ಲಿ ಇರ್ತದೆ, ರಾಣಿ ಓಡ್ತದೆ. ಆಗಾಗುವಾಗ ನೀವೆಲ್ಲ ಏರಿಯಾನೆಲ್ಲ ಬಿಟ್ಟು ಅಲ್ಲಿಂದ ಹೊರಗೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಅಲ್ಲಿ ನಿಲ್ಬಾರ್ದು. ರಾಣಿ ಏನಾಗುತ್ತೆ ಅಂದ್ರೆ ಹಿಂದೆ ಅದಕ್ಕೇನೆ ಬರ್ತದೆ, ಹಿಂದೆ ಬರ್ತದೆ, ಗೇಟ್ ಓಪನ್ ಇರ್ಬೇಕು, ಹಿಂದೆ ಅದಕ್ಕೇನೆ ಬರ್ತದೆ. ರಾಣಿ ಓಡಲ್ಲ, ಎಲ್ಲಿಯಾದ್ರೂ ಒಮ್ಮೆ ರಾಣಿ ಓಡಿ ಹೋಯ್ತು ಅಂತ ಹೇಳಿದ್ರೆ ಹಿಂದೆ ಬರ್ತದೆ. ಪ್ರಾಕ್ಟೀಸ್ ಬೇಕು ಮೇನ್, ಕಮ್ಮಿ ಅಂದ್ರೆ 1 ವರ್ಷ ಪ್ರಾಕ್ಟೀಸ್ ಬೇಕು. ಮಡಕೆಯಲ್ಲಿ ಹಾಗೂ ಈ ಪೆಟ್ಟಿಗೆಯಲ್ಲಿ ಕೂತ್ಕೊಳ್ಳಿಸೋದು ಡಿಫರೆನ್ಸ್. ಯಾಕೆ ಅಂತ ಹೇಳಿ ನಿಮ್ಗೆ ಈಗ ಮಡಿಕೆಯಲ್ಲಿ ಕೂತ್ಕೊಳ್ಳಿಸೋದು ಅಂತ ಹೇಳಿದ್ರೆ ನಿಮ್ಗೆ ಅದನ್ನು ಓಪನ್ ಮಾಡಿ ನೋಡ್ಲಿಕ್ಕೆ ಆಗಲ್ಲ, ಪ್ರತಿ ಎರಿ ನೋಡ್ಲಿಕ್ಕೆ ಆಗಲ್ಲ, ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಪಾಲಾಗುದಾದ್ರೆ ಗೊತ್ತೂ ಆಗಲ್ಲ. ಅದ ನಂತರ ಏನಂತ ಹೇಳಿದ್ರೆ ಈ ಮಡಿಕೆಯಲ್ಲಿ ಇಡುದು ಅಂತ ಹೇಳಿದ್ರೆ ನಿಮ್ಗೆ ಜೇನನ್ನು ತೆಗಿಲಿಕ್ಕೆ ಸಿಗುವಂತದ್ದು ಒಮ್ಮೆನೆ. ಯಾಕಂತ ಹೇಳಿದ್ರೆ ಒಮ್ಮೆ ತೆಗಿತೀರಿ, ಅದನ್ನು ಗೂಡಿಗೆ ಹಾಕ್ಬೇಕು. ಆ ಗೂಡಿಗೆ ಹಾಕಿದ ನಂತರ ಅದೆಲ್ಲ ಸರಿ ಮಾಡಿ ಎಲ್ಲ ಸರಿ ಕಟ್ಲಿಕ್ಕೆ ಅದನ್ನು ಇನ್ನೊಮ್ಮೆ ಟೈಮ್ ತಗೊಳ್ಬೇಕು. ನೀವು ಮೊದಲೇ ಅದನ್ನು ಹಾಗೆ ಮಾಡಿ ಜೇನ್ ಬರ್ಬೇಕಾದ್ರೆ ರೆಡಿಯಾಗಿ ಇಡ್ತಿರತ್ತೆ. ಮತ್ತೆ ನೀವು ಈಗ ಜೇನ್ ತೆಗಿತೀರಿ, ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಅದೆಲ್ಲ ಒಟ್ಟಿಗೆ ಇರುತ್ತೆ. ಆವಾಗ ಏನಾಗುತ್ತೆ ಅಂತ ಆ ಮೊಟ್ಟೆ ಅದೆಲ್ಲ ಇದ್ದೊಟ್ಟಿಗೆ ಮಿಕ್ಸ್ ಹಿಂಡಿಯ ತೆಗಿಬೇಕು, ಬಿಟ್ಟರೆ ನಿಮ್ಗೆ ಮಿಷಿನ್ ಅಲ್ಲಿ ತೆಗಿಲಿಕ್ಕೆ ಆಗಲ್ಲ. ಇದ್ದಲ್ಲಿ ಅದ ನೀವು ಮಿಷಿನ್ ಅಲ್ಲಿ ತೆಗಿ, ಇದ್ದ ಮೇಲೆ ಎರಿ ಇರುತ್ತೆ, ಅದ್ರಲ್ಲಿ ರಾಣಿ ಮೇಲೆ ಬರಲ್ಲ, ಮೊಟ್ಟೆ ಅಲ್ಲಿ ಇರಲ್ಲ, ಅದರಲ್ಲಿ ಜೇನ್ ಮಾತಿರುವಂಥದ್ದು. ಅದು ಮಿಷಿನಿಗೆ ಹಾಕೋದು, ತಿರುಗಿಸುವಂಥದ್ದು. ನಮ್ಮ ವಾಷಿಂಗ್ ಮಿಷಿನ್ ಡ್ರೈಯರ್ ತಿರುಗಿಸಿ ಜೇನು ಎಲ್ಲ ಹೊರಗೆ ದಾಟ್ತದೆ, ಎರಿ ಆಗಿರುತ್ತೆ, ಅದನ್ನು ಹಿಂದೆ ಹಾಕುವಂಥದ್ದು. 2 ವಾರ ಆಗ್ಬೇಕಂದ್ರೆ ಇನ್ನೊಮ್ಮೆ ನಿಮ್ಗೆ ಜೇನ್ ಸಿಗುತ್ತೆ. ಅದ್ರಲ್ಲಿ ಹಾಗಲ್ಲ, ಅದರಲ್ಲಿ ಹಿಂಡಬೇಕು. ಅದು ರಾಣಿ ನೋಣ ನೋಡಿ, ಇದು ನಿಮ್ಗೆ ರಾಣಿ ನೋಣ, ತುಂಬಾ ಡಿಫರೆನ್ಸ್ ಇದೆ. ಇದು ತುಂಬಾ ಅಂದ್ರೆ ನಿಂತಲ್ಲಿ ನಿಲ್ಲುದಿಲ್ಲ, ಅದಕ್ಕೆ ಹೆದರಿಕೆ ಜಾಸ್ತಿ. ಹಾಗೆ ಮಾಡುವಾಗ ಇಲ್ಲಿ ಅದರದ್ದು ಸೌಂಡ್ ಮಾಡಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಣಿಗೆ ಎಲ್ಲಿ ಅದು ಹೆದರಿಕೆ ಆಯ್ತು, ಅದು ಒಂದು ರೀತಿಯಲ್ಲಿ ಸೌಂಡ್ ಮಾಡುತ್ತೆ. ಆ ರೀತಿಯಲ್ಲಿ ಸೌಂಡ್ ಮಾಡಿತ್ತಂತ ಗೊತ್ತಾದ್ರೆ ಮತ್ತೆ ಏನಿಲ್ಲ, ಕಚ್ಚುವಂತದ್ದೇ ಒಂದು ಕೀ 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 ಸೌಂಡ್ ಮಾಡಿ ನೋಡಿ ಹೇಗೆ ಅದು ಅದರ ಒಳಗೆ ಹೋಗಿ ಪ್ರೊಟೆಕ್ಟ್ ಮಾಡಿ ಹಿಡಿಯುವಾಗ ನೋಡ ಇಲ್ಲಿ ಗುಂಪಲ್ಲಿ ಬಹಳ ಕಮ್ಮಿ ಹೋಗಿಲ್ಲ, ಅದರಷ್ಟಕ್ಕೆ ಹಾರಿ ಹೋಗುದಿಲ್ಲ. ಎಲ್ಲಿಯಾದ್ರೂ ನಮ್ಮ ಕೈಯಲ್ಲಿ ಉಂಟು ತುಂಬಾ ಎದ್ದು ಹಾರಿ ಹೋಗ್ತದೆ. ನೀವು ಮೊದಲು ನೋಡಿದ್ದಕ್ಕೆ ಅದಕ್ಕೆ ಈಗ ಇರುವ ನೊಣಕ್ಕೆ ಯಾವುದು ಕಪ್ಪು ನೋಡುವಾಗ ನಿಮಗೆ ಸಾಧಾರಣ ಅದೇ ರೀತಿ ಕಾಣ್ತದೆ ನೋಡಿ. ಇದೆಲ್ಲ ಗಂಡು ನೊಣಗಳು ನೋಡಿ, ಹಾರಿತು, ಅದಕ್ಕೆ ಈಗ ಗೊತ್ತಾಗಲ್ಲ ಎಲ್ಲಿ ಹೋಗುದು. ಗಂಡು ನೊಣ, ಯಾಕಂದ್ರೆ ಅದು ಒಳಗೆ ನಿಂತು ಗಂಡು ನೊಣ. ಅದಕ್ಕೆ ಇಲ್ಲಿಯ ಸಂಸಾರ ಗಂಡು ನೊಣ. ಹೌದು ಹೌದು, ಕಪ್ಪಿದ್ದದೆಲ್ಲ ಗಂಡು. ನಾವು ಹಾಗಾದ್ರೆ ಇದನ್ನು ಹಿಂದೆ ಇಡುವಲ್ಲ, ಹಾಗಾದ್ರೆ ರಾಣಿಯನ್ನೆಲ್ಲ ನೋಡಿದ್ವಿ, ರಾಣಿಯನ್ನೆಲ್ಲರೂ ನೋಡಿದ್ರಲ್ಲ, ಫ್ಯಾನ್ಸ್ ಅದು ಆಯ್ತು. ಇದು ನಿಮ್ಗೆ ರಾತ್ರಿ ವೇಳೆ ಕೂಡ ನೊಣ ಫುಲ್ ಇದ್ರೆ ಅದ್ರ ಬಾಗಿಲಲ್ಲಿ ನೋಡಿ, ಅದ್ರಲ್ಲಿ ಹೀಗೆ ಕೂತಿರ್ತವೆ. ಈಗ ಕೂತಿದೆ ಅಂತ ಹೇಳಿದ್ರೆ ನೊಣ ಜಾಸ್ತಿ ಇದೆ, ಒಳಗೆ ಸೆಕೆ ಆಗ್ತಿದೆ ಅಂತ ಅರ್ಥ. ಹಾಗಾಗ್ಬೇಕಾದ್ರೆ ಈ ರೀತಿಯಲ್ಲಿ ತುಂಬಾ ಕೂತ್ಕೊಳ್ತಿದೆ ಅಂತ ಹೇಳಿದ್ರೆ ನೀವು ಒಂದೇ ಇದರ ಸುತ್ತಮುತ್ತಲಲ್ಲಿ ನೀರಿನ ಒಂದು ಏನಾದ್ರು ಪಾತ್ರೆ ಆಗಿ ಇಡಬೇಕು, ನೀರಿಡ್ಬೇಕು.
ಅವು ಬಂದು ನೀರನ್ನು ಹಿಡ್ಕೊಂಡು ಒಳಗೆ ಹೋಗಿ ನೀರಲ್ಲಿ ರಟಿಸ್ತಾ ಇರ್ತವೆ ಇಡೀ ಕುಟುಂಬದಲ್ಲಿ. AC ರೀತಿಯಲ್ಲಿ ಮಾಡ್ತಾ ಇರ್ತವೆ. ಎಂಕಲ್ ಕೊನೆ ಬೊಕ್ಕ ಎಂಕಲಿಗೆ ದಾದ ಪ್ರಮಾಣ ಪಡಬಹುದು ಇದು ಕೊಣತಾಯಿ ಬಕ್ಕದಲ್ಲ ಫಸ್ಟ್ ಡೌಟ್ ಸಿತ್ತಿನ ಕೇಳುವಲ್ಲಿ ಕಾಲ್ ಮಲ್ತದೆ ಎವ್ರಿ ವೀಕ್ ಎಂಚಿನ ಮಲ್ಪೋಡು ದಾದ ಮಲ್ಪೋಡು ಇದು ಕೇಂದ್ರ ಅಂದಂಡ ಏನ್ ಪಣ ಒಂದು ಪೋಪೆ ಅವಾಗ ದಾದ ಅಪ್ಪನ ಮಂಡ ನಿಕ್ಲೆಗ್ಲ ಬೇಲೆ ಮಲ್ಪರೆ ಸುಲಭ ಅಪ್ಪು ಒಂಜಿ ಸರ್ತಿ ಕೊಣತಾದ ಅವಲೆ ಬುಡಿಯರ್ ಅಂದಂಡ ಅವು ಕೂಡ ಏನು ಸಾರಿ ಮಲ್ಪ ರೆಡ್ ಸೂಪರ್ ಮೂಜಿ ತಟ್ಟಿ ಕೆಲೆಂಜಿ ಮೂಜಿ ಸ್ಟ್ಯಾಂಡ್ ಮೂಜಿ ತಟ್ಟಿ ಪೋಂಡು ಅವು ಸೆಪ್ಟೆಂಬರ್ ಆ ಟೈಮ್ ದೆತೊಂದು ಪೋಂಡ ಐದು ಬೊಕ್ಕ ಡಿಸೆಂಬರ್ ಆದಾಗ ಫುಲ್ ಆಗುತ್ತೆ. ISI ಅವು ಸ್ಟ್ಯಾಂಡ್ ಬರ್ಪುಜಿ ಇರೆಗ್ ರಾಡ್ ಬೊಕ್ಕ ಎಚ್ ಟೈಪ್ ಇಂದು ಅಂದ ಕೇರಳ ಮಾದರಿ ಅವು ಮೇಡಮ್ ಮುಂದೆ ಅವು ಕಪ್ಪು ಅವು ಅವಲ ಕೇರಳ ಮಾದರಿ ಫ್ರೇಮ್ ಡಿಫರೆನ್ಸ್ ಫ್ರೇಮ್ ಡಿಫರೆನ್ಸ್ ಇಂದು ISI ಇಂದು ಗವರ್ನಮೆಂಟ್ ದಾಖಲಿತ ಕೊರ್ಪುಣಂಚಿನ ನಗದು ಪುಣ ಇನ್ನೇನಿಂಜಿನ ಬಂಡ ಉಯರ್ ಅಂತ ಮೇಂಟೆನೆನ್ಸ್ ಅಂತ ಜಾಸ್ತಿ ಬೇಲೆ ಅಂತ ಜಾಸ್ತಿ ಸೈಜ್ ಲ ಕ್ವಾಲಿಟಿ ಅವು ಮತ್ತೆ ಜಾಸ್ತಿ ಕೆಲವು ಜನಕ್ಕೆ ಇಂದೇ ಬೋರ್ಡ್ ಅಂದ ರೇಟ್ ಎಲ್ಲ ಜಾಸ್ತಿ ಆಗೋದು ಅಂಡ ಯಾಣ ಇನ್ನೆಲ್ಲ ಮಾರು ಜಾನ ಇಂದು ಎಮ್ಮ ಫ್ರೆಂಡ್ ಇಂದು ಆಜಿ ಫ್ರೇಮ್ ದ ಬಾಕ್ಸ್ ಆಜಿ ಫ್ರೇಮ್ ದ ಬಾಕ್ಸ್ ಕ್ಲೋಸ್ ಮಾಡ್ಬಿಡಿ ಸ್ಟ್ಯಾಂಡ್ ಹೇಗಂದ್ರೆ ಈ ಸ್ಟ್ಯಾಂಡ್ ಅಲ್ಲಿ ಈ ಇಷ್ಟು ಭಾಗಕ್ಕೆ ಗ್ರೀಸ್ ಹಾಕುವಂಥದ್ದು. ನಮಗೆ ಒಂದೇ ಗ್ರೀಸ್ ಹಾಕ್ಬೋದು ಅಥವಾ ಮಡ್ ಆಯಿಲ್ ಏನಾದ್ರು ಹಾಕ್ಬೋದು. ಮಡ್ ಆಯಿಲ್ ಎಲ್ಲ ಹಾಕುವಂತಾದ್ರೆ ಒಂದು ಬಟ್ಟೆ ಅದಕ್ಕೆ ಸುತ್ತಿ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಆಯಿಲ್ ಇದ್ರೆ ಅದು ಎಲ್ಲ ಜಾರಿ ಹೋಗ್ತದೆ. ಹಾಗಾಗಿ ನಾವು ಗ್ರೀಸ್ ಹಾಕಿದ್ದು ಸಮಸ್ಯೆ ಇಲ್ಲ, ಆಯಿಲ್ ಹಾಕಿದ್ದೇನು ಸಮಸ್ಯೆ ಇಲ್ಲ. ಆದ್ರೆ ಗ್ರೀಸ್ ಆಯಿಲ್ ಹಾಕಿದ್ದು ಅದಕ್ಕೆ ಧೂಳು ಅಂಟುವಂಥದ್ದು ಜಾಸ್ತಿ. ಹಾಗಾಗಿ ನೋಡ್ತಾ ಇರ್ಬೇಕು, ಚೂರು ಮುಟ್ಟಿ ನೋಡ್ಬೇಕು ಅಂಟು ಇದೆಯಾ ಅಂತ ನೋಡ್ಬೇಕು. ಅಂಟು ಇಲ್ಲ ಅಂತ ಹೇಳಿದ್ರೆ ಕ್ಲೀನ್ ಮಾಡಿ ಇನ್ನೊಮ್ಮೆ ಹಾಕ್ಬೇಕು. ಈಗ ನೀವು ಅನಿಸ್ಬೋದು ನೀರು ಹಾಕ್ಬೋದಲ್ವಾ, ಕಪ್ ಹಾಕಿ ನೀರು ಹಾಕ್ಬೋದು, ಆಗುತ್ತೆ, ಇಲ್ಲ ಅಂತ ಅಲ್ಲ. ನೀವು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನೋಡ್ತೀರಂತ ಹೇಳಿದ್ರೆ ನೀರು ಹಾಕ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ತಾಪಮಾನಕ್ಕೆ ನೀರು ಉಳಿಯಲ್ಲ. ಗ್ರೀಸ್ ಹಾಕಿದ್ರೆ ಕಮ್ಮಿ ಅಂದ್ರೆ ಒಂದು 3 ತಿಂಗಳ ತನಕ ಉಳಿತದೆ. ಹಾಗಾಗಿ ಪ್ರತಿದಿನ ನೋಡ್ಬೇಕಂತಿಲ್ಲ. ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆವಿ ಆಗುವ ಚಾನ್ಸಸ್ ಇರುತ್ತೆ, ಆ ಸಮಸ್ಯೆ ಆಗುತ್ತೆ. ಈಗ ಇದಕ್ಕೆ ಗ್ರೀಸ್ ಹಾಕಿ ಈಗ ಇದಕ್ಕೆ ಬಳ್ಳಿ ಬಿಡಬಾರ್ದು. ಈಗ ನಾವು ಸೆಪ್ಟೆಂಬರ್ ಅಂದರೆ ಅಭಾವ ಕಾಲದಲ್ಲಿ ಹೇಗೆ ನೋಡ್ಬೇಕಂತ ಹೇಳಿದ್ರೆ, ನಾವು ಈ ಕುಟುಂಬದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ ಅದರ ನಂತರ ಜೇನು ಏನು ಸಿಗುತ್ತೆ ಆ ಟೈಮಲ್ಲಿ ನಮಗೆ ನಾವು ಎಲ್ಲ ಜೇನನ್ನು ತೆಗೆದಿರ್ತೀವಿ. ಮಳೆಗಾಲಕ್ಕೆ ಆಗುವಾಗ ಏನಾಗುತ್ತೆ ಅಂತ ಹೇಳಿ ಅವರು ಶೇಖರಣೆ ಮಾಡಿಟ್ಟಿರುವಂತಹ ಜೇನು ಅವರಿಗೆ ತಿನ್ಲಿಕ್ಕಿಲ್ಲ, ಅವಾಗ ನಾವು ತೆಗೆದಿರ್ತೇವೆ. ಹಾಗಾಗಿ ಆ ಸಮಯದಲ್ಲಿ ಈ ಅಭಾವ ಕಾಲವನ್ನು ಒಂದು ಅಭಾವ ಕಾಲದಲ್ಲಿ ಆಗುವಂಥ ಕಷ್ಟವನ್ನು ನಿವಾರಿಸಲಿಕ್ಕೆ ನಾವು ಕೃತಕವಾಗಿ ಸಕ್ಕರೆ ನೀರನ್ನು ಕೊಡಬೇಕಾಗುತ್ತೆ. ಹೀಗಾಗಿ ನಾವು ಒಂದು ಕುಟುಂಬದಲ್ಲಿ ಒಂದು ಫುಲ್ ಇದೆ ಅಂತ ಹೇಳಿದ್ರೆ, ಕುಟುಂಬ ಫುಲ್ ಇದೆ ಅಂತ ಹೇಳಿದ್ರೆ ನಾವು ಒಂದು ಕುಟುಂಬದಲ್ಲಿ 300 ಗ್ರಾಮ್ ಅಷ್ಟು, ವಾರಕ್ಕೆ 300 ಗ್ರಾಮ್ ಅಷ್ಟು ಸಕ್ಕರೆ ನೀರನ್ನು ಒಂದು ಪಾತ್ರದಲ್ಲಿ, ಇದರಲ್ಲಿ ನಿಲ್ಲಿಕ್ಕಾಗುವಂಥ ಪಾತ್ರದಲ್ಲಿ ಇಡಬೇಕು. ಇದರಲ್ಲಿ ನಾವು ಈ ತೆಂಗಿನ ಒಂದು ಏನಿದೆ ಅದನ್ನು ಇಟ್ಟು ನಾವು ಇಡಬೇಕು. ಯಾಕಂತ ಹೇಳಿದರೆ ನೊಣ ಇದಕ್ಕೆ ಬರ್ತವೆ, ಅದಕ್ಕೆ ಹೊರಗೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ನೊಣ ಸಾಯುವಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ನಾವು ಈ ತೆಂಗಿನ ಒಂದು ಚಿಪ್ಪಿನ ಈ ನಾರನ್ನು ಹಾಕಿದರೆ ಏನು ಸಮಸ್ಯೆ ನಮಗೆ ಬರಲ್ಲ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಸಮಸ್ಯೆ, ನಾವು ಈ ಏನಿದೆ ಸಕ್ಕರೆ ನೀರೇನಿದೆ ಅದನ್ನು ನಾವು ಮುಂಭಾಗದಲ್ಲಿ ಅಥವಾ ಹತ್ತಿರದಲ್ಲಿ ಎಲ್ಲಿಯಾದರೂ ಇಡಬಾರ್ದು. ಯಾಕಂತ ಹೇಳಿದರೆ ಅಭಾವ ಕಾಲದಲ್ಲಿ ಎಲ್ಲ ಗೂಡಿಗೆ ಅಭಾವ ಇರುತ್ತೆ. ಹಾಗಾಗಿ ಈ ಜೇನುನೊಣ ಎಲ್ಲಿ ನಮಗೆ ತಿನ್ನಲಿಕ್ಕೆ ಸಿಗುತ್ತೆ ಅಂತ ಹುಡುಕ್ತಾ ಇರ್ತವೆ. ಹಾಗಾಗಿ ನಾವು ಹೊರಗೆ ಇಟ್ಟರೆ ಬೇರೆ ಗೂಡಿಂದ ನೊಣ ಬರುವಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ಗೂಡಿನ ಹತ್ತಿರದಲ್ಲಿ ನೊಣಗಳು ಅಂದರೆ ಬೇರೆ ಗೂಡಿನ ನೊಣಗಳು ಜಗಳ ಆಡುವಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ಇದೆಲ್ಲ ಸಮಸ್ಯೆ ಆದರೆ ಅಭಾವ ಕಾಲದಲ್ಲಿ ಜೇನುನೊಣ ಓಡುವಂಥ ಒಂದು ಪ್ರಭಾವ ಜಾಸ್ತಿ. ಹಾಗಾಗಿ ಇದನ್ನು ಈ ಜೇನು ಶೇಖರಣೆ ಏನಿದೆ, ಸಕ್ಕರೆ ನೀರೇನಿದೆ ಅದನ್ನು ನಾವು ಗೂಡಿನ ಮೇಲೆ ಇಡುವಂಥದ್ದು. ಅಭಾವ ಕಾಲ ಅಂದರೆ ಯಾವ ತಿಂಗಳಿಂದ ಯಾವ ತಿಂಗಳು? ಅಭಾವ ಕಾಲ ಅಂತ ಹೇಳುವಂಥದ್ದು ಯಾವಾಗಂದ್ರೆ ಮಳೆ ಯಾವಾಗ ಬರುತ್ತೆ ಅಂದರೆ ಮೇ ನಂತರ ಮಳೆ ಬರುವಂಥದ್ದು. ಆ ಸಮಯದಲ್ಲಿ ನಮಗೆ ಹೂ ಕಾಣಲಿಕ್ಕೆ ಜಾಸ್ತಿ ಸಿಗಲ್ಲ. ಹೂ ಕಾಣಲಿಕ್ಕೆ ಸಿಕ್ಕಿದ್ರು ಅದರಲ್ಲಿ ಜೇನಿನ ಅಂಶ ತುಂಬಾ ಕಮ್ಮಿ, ಯಾಕಂದ್ರೆ ನೀರು ಸೇರ್ಕೊಂಡಿರ್ತದೆ. ಹಾಗಾಗಿ ಆ ಸಮಯದಲ್ಲಿ ಅವುಗಳಿಗೆ ಮಳೆ ಇರಬೇಕಾದ್ರೆ ಹೊರಗೆ ಹಾರಾಟ ಮಾಡಲಿಕ್ಕೂ ಕಷ್ಟ. ಆ ಸಮಯದಲ್ಲಿ ಅವು ಒಳಗನೆ ಕೂತ್ಕೊಳ್ಳುವಂಥದ್ದು. ಈ ಸಮಯ ಸೆಪ್ಟೆಂಬರ್ ತನಕ ಇರುವಂತಹ ಸಮಯ, ಈ ಮಳೆಗಾಲದ ಸಮಯ ಏನಿದೆ ಅದು ಅವರ ಅಭಾವ ಕಾಲ.
ಆ ಸಮಯಕ್ಕೆ ತಕ್ಕಾಗಿ ನಾವು ಜೇನು ತೆಗ್ದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಕ್ಕರೆ ನೀರು ಕೊಡುವಂಥದ್ದು ಮುಖ್ಯ. ಇಲ್ಲಾಂದ್ರೆ ಏನು ತಿನ್ನಕ್ಕೆ ಇರಲ್ಲ ಅದಕ್ಕೆ, ಅಂದ್ರೆ ಅದರ ಇರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಇವುಗಳಿಗೆ ತಿನ್ಲಿಕ್ಕೆ ಏನಿಲ್ಲ, ಈ ಜಾಗ ಸರಿ ಇಲ್ಲ ಅಂತ ಹೇಳಿ ಅವು ಇಲ್ಲಿಂದ ಓಡುವಂತ ಸಾಧ್ಯತೆ ಇದೆ. ಇನ್ನೊಂದು ಏನಂತ ಹೇಳಿದ್ರೆ ನಾವು ತಿನ್ಲಿಕ್ಕೆ ಕೊಡುದಿಲ್ಲ ಅಂತ ಹೇಳಿದ್ರೆ ಅವುಗಳ ನೊಣ ರಾಣಿ ಏನ್ ಮಾಡ್ತದೆ ಅಂದ್ರೆ ಮೊಟ್ಟೆ ಇಡುವಂತ ಸಂಖ್ಯೆ ತುಂಬಾ ಕಮ್ಮಿ ಮಾಡ್ತದೆ. ಸೆಪ್ಟೆಂಬರ್ಗೆ ಆಗುವಾಗ ನಮ್ಗೆ ಇನ್ನೊಮ್ಮೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದ್ರೆ ಆ ನೆಕ್ಸ್ಟ್ ಕಾಲಕ್ಕೆ ಹೊಸ ನೊಣವನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನೊಣ ಇರುವಂತಹ ಸಂಖ್ಯೆ ತುಂಬಾ ಕಮ್ಮಿ ಆಗ್ತದೆ. ಇದು ನಮ್ಗೆ ತುಂಬಾ ತೊಂದರೆ ಆಗುವಂತ ಸಮಸ್ಯೆ. ಅಂದ್ರೆ ಆ ಟೈಮಲ್ಲಿ ಪುನಃ ಒಂದು ಹಿಂದೆ ಆ ಒಂದು ಸಹಜ ಸ್ಥಿತಿ ಬರ್ಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಈ ಸಕ್ಕರೆ ನೀರನ್ನು ಕೊಡ್ತಾ ಇದ್ರೆ ಏನಲ್ಲಿ ಸಮಸ್ಯೆ ಇಲ್ಲ, ಸಹಜ ರೀತಿಯಲ್ಲೇ ಇರ್ತವೆ. ಹಾಗಾಗಿ ಸೆಪ್ಟೆಂಬರ್ ನಿಂದ ಕಂಟಿನ್ಯೂಸ್ ಆಗಿ ಮತ್ತೆ ನೊಣ ಜಾಸ್ತಿ ಮಾಡ್ತಾ ಹೋಗ್ತವೆ. ಅಂದ್ರೆ ಅದೇ ಸಕ್ಕರೆ ನೀರು ಕೊಡುವ ಉದ್ದೇಶ ಇದೆ. ಯಾಕಂದ್ರೆ ಇವಾಗ ಸಕ್ಕರೆ ನೀರು ಇದಕ್ಕೆ ಆರ್ಟಿಫಿಷಿಯಲ್ ಆಗಿ ಕೊಡ್ತಾರೆ ಅಂತ ಯಾರು ತಪ್ಪು ತಿಳ್ಕೊಳ್ಬೇಡಿ. ಹೌದು, ಯಾಕಂದ್ರೆ ಇದು ಅಭಾವ ಕಾಲದಲ್ಲಿ ಮಾತ್ರ ಅದಕ್ಕೆ ಫೀಡ್ ಮಾಡುದು ಸಕ್ಕರೆ ನೀರು. ಸರಿ, ಸಕ್ಕರೆ ನೀರು ಕೊಡುದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಜೇನು ಕೃಷಿ ಮಾಡ್ಬೇಕಾದ್ರೆ ಸಕ್ಕರೆ ನೀರು ಕೊಡ್ಲೇಬೇಕು. ಅದು ಯಾವ ಸಮಯದಲ್ಲಿ ಕೊಡ್ತೇವೆ ಅದು ಮುಖ್ಯ. ಯಾಕಂತ ಹೇಳಿದ್ರೆ ಇವರು ಜೇನನ್ನು ಶೇಖರಣೆ ಮಾಡುವಂತ ಉದ್ದೇಶ ಏನು ಅದು ನಾವು ಮೊದಲು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅಭಾವ ಕಾಲದಲ್ಲಿ ಅವುಗಳಿಗೆ ತಿನ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಅವು ಜೇನು ಶೇಖರಣೆ ಮಾಡುವಂಥದ್ದು. ಮತ್ತೆ ಸಂತಾನೋತ್ಪತ್ತಿನೂ ತುಂಬಾ ಆಗುತ್ತೆ. ಸಂತಾನೋತ್ಪತ್ತಿ ಆಗುತ್ತೆ. ಈ ಜೇನು ಶೇಖರಣೆ ಮಾಡುವಂಥದ್ದು ನಾವು ತೆಗಿತೇವೆ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಪೂರಕವಾಗಿ ನಾವು ಕೊಡ್ಲೇಬೇಕಾಗುತ್ತೆ. ಅಥವಾ ಇಲ್ಲದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಮಳೆಗಾಲಕ್ಕೆ ಅಂತ ಶೇಖರಣೆ ಮಾಡಿ ಇಟ್ಟಿರುವಂತಹ ಜೇನು ನಾವು ತೆಗೆದಿದ್ದೇವೆ, ಪೂರಕವಾಗಿ ಏನು ಕೊಟ್ಟಿಲ್ಲ, ಅವುಗಳ ಸಂತಾನ ಒಂದು ಉತ್ಪತ್ತಿ ಏನಿದೆ ಅಥವಾ ಕುಟುಂಬ ಏನಿದೆ ಅದು ತುಂಬಾ ಅಂದ್ರೆ ಅದು ಆ ಜಾಗದಲ್ಲಿ ವಾಸವಾಗ್ಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ, ಅದು ನಿಲ್ಲಿಕ್ಕೆ ಆಗಲ್ಲ ಅದಕ್ಕೆ. ಯಾಕಂದ್ರೆ ಅದಕ್ಕೆ ತಿನ್ಲಿಕ್ಕೆ ಬೇಕು. ಆ ಸಮಯದಲ್ಲಿ ಹೊರಗೆ ಚಳಿ ಇರುತ್ತೆ. ಆ ಚಳಿಯನ್ನು ಬಿಸಿ ಕಾಪಾಡಬೇಕು. ಆ ಬಿಸಿ ಕಾಪಾಡಬೇಕಾದ್ರೆ ಅವ್ರು ತಿಂದಿರ್ಬೇಕು. ಅವರಿಗೆ ಅಂದ್ರೆ ಅಲ್ಲಿ ಶಕ್ತಿ ಬೇಕಾದ್ರೆ ಅವ್ರು ಏನಾದ್ರು ತಿಂದಿರ್ಬೇಕು. ಹಾಗಾಗಿ ಸಕ್ಕರೆ ನೀರು ಆ ಸಮಯದಲ್ಲಿ ಕೊಡುವಂಥದ್ದು ಮುಖ್ಯ. ಹಾಗಾಗಿ ಸಕ್ಕರೆ ನೀರು ಕೊಡುದಿಲ್ಲ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ. ಇದು ಸಕ್ಕರೆ ನೀರು ನಮ್ಗೆ ಈ ಜೇನು ಏನಿದೆ ಆ ಸ್ಟಾರ್ಟ್ ಆಗುವ ಸಮಯ ಅಂದ್ರೆ ಫೆಬ್ರವರಿ, ಆ ಸಮಯವರೆಗೆ ಕೊಡ್ಬೋದು. ಈಗ ನಾವು ಸೆಪ್ಟೆಂಬರ್ ವರೆಗೆ ಕೊಟ್ಟರೆ ಅಲ್ಲಿ ನಮ್ಮ ಕುಟುಂಬ ಏನಿದೆ ಅದನ್ನು ನಾವು ಅಂದ್ರೆ ಓಡದಂತೆ ನಾವು ರಕ್ಷಿಸಬಹುದು. ಅದ್ರ ನಂತರ ನಾವು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಕೊಡ್ಬೇಕಂತ ಏನು ಇಲ್ಲ. ಕೊಟ್ಟರೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಸಮಯದಲ್ಲಿ ಜೇನು ಸಿಗುವಂಥದ್ದು ಕಮ್ಮಿ. ಆದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಏನಿದೆ ಆ ಸಮಯದಲ್ಲಿ ನೊಣಗಳ ಉತ್ಪಾದನೆ ಆಗುವಂಥದ್ದು ಜಾಸ್ತಿ. ಈಗ ನಾವು ಆ ಸಮಯದಲ್ಲಿ ಜೇನನ್ನು ಕೊಟ್ವಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಉತ್ಪಾದನೆ ಬಹಳ ಒಂದು ಅತ್ಯಂತ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಡಿಸೆಂಬರ್ ಆಗ್ಬೇಕಾದ್ರೆ ನಮ್ಮ ಸೆಪ್ಟೆಂಬರ್ ಅಲ್ಲಿ ಒಂದು ಗೂಡಿತ್ತು ಅಂತ ಹೇಳಿದ್ರೆ, ಒಂದು ಕುಟುಂಬ ಇತ್ತು ಅಂತ ಹೇಳಿದ್ರೆ ನಮಗೆ ಡಿಸೆಂಬರ್ಗೆ ಆಗುವಾಗ ಒಂದು ಕುಟುಂಬದಿಂದ 4 ಕುಟುಂಬವನ್ನು ಮಾಡ್ಲಿಕ್ಕೆ ಆಗುತ್ತೆ. ಅದೇ ನಾವು ಸಕ್ಕರೆ ನೀರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಕುಟುಂಬದಿಂದ ಒಂದು 2 ಅಥವಾ 3 ಜಾಸ್ತಿ ಅಂತ ಹೇಳಿದ್ರೆ. ಅದೇ ನಾವು ಸಕ್ಕರೆ ನೀರು ಕೊಟ್ಟರೆ ಬೇಗನೆ ಅದು ಡೆವಲಪ್ಮೆಂಟ್ ಆಗುತ್ತೆ. 4ರಿಂದ 6 ತನಕ ಹೋಗ್ಬೋದು. ಒಳ್ಳೆ ಕುಟುಂಬ ಇದ್ರೆ 6 ಪಾಲು ತನಕ ಮಾಡ್ಬೋದು ಕೃತಕವಾಗಿ. ಹಾಗಾಗಿ ಅವುಗಳು ಪಾಲಾಗುವಂಥದ್ದನ್ನು ನಿಲ್ಲಿಸಿ ನಾವೇ ಕೃತಕವಾಗಿ ಪಾಲು ಮಾಡಿ ನಮ್ಗೆ ಎಷ್ಟು ಕುಟುಂಬ ಬೇಕು ಅಷ್ಟು ಕುಟುಂಬವನ್ನು ಮಾಡ್ಬೋದು. ಸಕ್ಕರೆ ನೀರು ಕೊಟ್ಟು ಅದು ಜೇನು ಉತ್ಪಾದನೆ ಅಂತ ಹೇಳಿದ್ರೆ ನಿಮ್ಗೆ ಸರಿಯಾಗಿ ಆ ಒಂದು ಟೇಸ್ಟ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಸಕ್ಕರೆ ನೀರು ಯಾವುದು ಜೇನು ಯಾವುದು ಅಂತ ಹೇಳಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಕಲರ್. ಸಕ್ಕರೆ ನೀರು ಅಂತ ಹೇಳಿದ್ರೆ ಅದು ತುಂಬಾ ವೈಟ್ ಆಗಿರುತ್ತೆ. ಅದಂತ ಹೇಳಿ ನಮ್ಗೆ ಜೇನು ಕೂಡ ವೈಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರಾರಂಭಿಕವಾಗಿ ಸಿಗುವಂತಹ ಜೇನೇನಿದೆ ಅದು ಕೂಡ ವೈಟ್ ಅಂದ್ರೆ ನೀರಿನ ರೀತಿಯಲ್ಲೇ ಇರುವಂತದ್ದು. ಅದು ತುಂಬಾ ಜನರಿಗೆ ಅದೊಂದು ಭಾರಿ ಒಂದು ತಪ್ಪು ತಿಳ್ಕೊಳ್ಳೋ. ಜೇನಿನ ಬಗ್ಗೆ ಮಾಹಿತಿ ಇಲ್ಲದಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾರಿ ಕಷ್ಟ. ಹಾಗಾಗಿ ಅದು ಸಕ್ಕರೆ ನೀರೇ ಅಂತ ತುಂಬಾ ಜನರ ತಿಳುವಳಿಕೆ ಇದೆ. ಹಾಗೆ ಆ ತಪ್ಪು ತಿಳುವಳಿಕೆಯನ್ನು ತೆಗಿಬೇಕಾಗುತ್ತೆ. ಬೇರೆ ರಮೇಶ್ ಪಂದ್ ಎನ್ನ ಫ್ರೆಂಡ್ ಮೂಲು ಬಡಗಬೆಳ್ಳೂರು ಮಾಜಿ ಪಂಚಾಯತ್ ಸದಸ್ಯರು ಆರು ಎಂಕ್ ಪರಿಚಯ ಇತ್ತು. ನಂಚಾದ ಎಂಕ್ ಆರು ಏನನ್ನು ಮೂಲು ಲೆತ್ತೊಂಬತ್ತೇರು ತುಲೆ ಇಂಬೇರು ಅಜ್ವಿನ್ ಪಂದ್ ಮೂರು ಇಂಬೇರು ಮುಲ್ಪದ ಮೇಯ್ನ್ ಜೇನು ಕೃಷಿದ ಬಗ್ಗೆ ತುಲೆ ಇತ್ತ ಎಕ್ಸ್ಪ್ಲೈನ್ ಮಂತದೇರು ಮಸ್ತ್ ಶೋ ಕೊಡು ಅಂಚ ಇಂಬೇರಿಗೆ ಮಸ್ತ್ ರಡ್ಡು ಜನಕ್ಕಲ ಮಸ್ತ್ ಧನ್ಯವಾದ. ದಯಪಂಡ ಇಂಬೇರೆ ನಾನು ಲೆತ್ತೊಂದು ಬತ್ತಿನೆಟ್ಟು ಎಂಕ್ ಮೂಲು ಈತ ಎಡ್ಡ ಇನ್ಫಾರ್ಮೇಷನ್ ತಿಕ್ಕಂಡು ಅಂಚ ಅದು ತುಲೆದು ಮಾತೆರೆಗಳ ಎಂದು ಗೊತ್ತಾಗ್ಲಕ್ಕ ಇನ್ನು ಮಸ್ತ್ ಎಡ್ಡ ರೀತಿ ಪಂತೇರು ತುಳೆ ಅಂಚ ಅದು ಮಸ್ತ್ ಧನ್ಯವಾದ.
ತುಲೆ ಇಂದು ಅರವಿಂದ್ ಡಿಸೋಜ ಎಂಕ್ಲಿತ್ತ ಮೂಲು ಜೇನು ಕೃಷಿತ ಫಾರ್ಮಿಂಗ್ದ ಬಗ್ಗೆ ಮಸ್ತ್ ಶೋ ಕೊಡಿ ಎಂಕ್ಲೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಾರು ನಿಖಲ್ ತೂಯರ್ ತುಲೆ ಆ ವೀಡಿಯೋಸ್ ಆರ್ಡನಕ್ಕೆ ಏನಗ ಆರ್ನ ಒಂಜಿ ಜಸ್ಟ್ ಇಂಟ್ರೊಡಕ್ಷನ್ ಆರು ದಾದ ಪಂಪೇರು ಪಂದ ಆರ್ಡನೆ ಯಾನ್ ಅರವಿಂದ್ ಡಿಸೋಜ ಲೊರೆಟ್ಟೋ ಎಸ್ ಫಾರ್ಮ್ಸ್ ಪಣ್ಪುಣ ಸಂಸ್ಥೆನ ನಡ್ಪೊಂದುಲ್ಲೆ ಐಟ್ ಒಂಜಿ ಪಾರ್ಟ್ ಅದು ಯಾನ್ ಜೇನು ಕೃಷಿತ ಸಬ್ಜೆಕ್ಟನ್ನು ನಡ್ತೊಂದುಲ್ಲೆ ಐಟ್ ಟ್ರೈನಿಂಗ್ ಪ್ರೋಗ್ರಾಮ್ ದಿಂಚ ಪತ್ತದು ಜೇನು ಬಾಕ್ಸಸ್ ಜೇನು ಕೃಷಿಗೆ ಬೋರ್ಡ್ ಆಪುನ ಪರಿಕರಣಗಳು ಬೊಕ್ಕ ಐಕ್ ಬೋರ್ಡ್ ಆಪುನ ಪಂಡ ಇಂಚಿನ ಪೂರ ಐರೆಗೆ ಇಂಚಿನ ಪೂರ ಎಕ್ಸಸರೀಸ್ ಬೋರ್ಡು ಅವು ಪೂರ ಯಾನ್ ಸಪ್ಲೈ ಮಲ್ಪೆ ಪ್ಲಸ್ ಜೇನು ದಲ ಮಾರ್ಕೆಟ್ ಮಲ್ಪೆ ಜೇನು ಮಾರ್ಕೆಟ್ ಮಲ್ಪುನ ವ್ಯವಸ್ಥೆ ಕೂಡ ಎಸ್ ಫಾರ್ಮ್ಸ್ ಬ್ರ್ಯಾಂಡ್ ಅಂಡರ್ ಯಾನ್ ಮಾರ್ಕೆಟ್ ಮಲ್ಪೆ ಪಂಡ ನಿಖಲ್ ಹೋಮ್ ಡೆಲಿವರಿ ಕೊರ್ಪರೆ ಅತ್ತು ಬತ್ತದ ಪತಂ ಪೋಲಿ ಅಂಚಪುರದ ಪೂರ ಉಂಟು ಸರ್ ಪೂರ ಉಂಟು ಹೆಚ್ಚಿನ ಪಂಡ ಹೋಮ್ ಡೆಲಿವರಿ ಉಂಟು ದೂರ ಐತೆ ಬ್ಯಾಂಗ್ಳೂರು ಕಡಪುಡುವೆ ಡೆಲ್ಲಿ ಕಡಪುಡುವೆ ಸುಮಾರು ಏರಿಯಾ ಪಿದೈ ಊರು ಕಡಪುಡು ಉದ್ದೇ ಊರಿಗೆ ಕಡಪುಟ್ಟ ಕೆಲವು ರೆಸ್ಟ್ರಿಕ್ಷನ್ಸ್ ಉಂಟು ಸರ್ ಅಂಚದ ಪುನಗ ಅವು ಆಪುಜಿ ನಮ್ಮ ಇಂಡಿಯಾದ ಉಳ್ಳಾಡಿ ಥ್ರೂ ಔಟ್ ಇಂಡಿಯಾ ಫುಲ್ ಕಡಪುಡಿದೆ ಕಡಪುಡೊಂದುಲ್ಲೆ ಓಕೆ ಓಕೆ ಇರ್ನ ನಂಬರ್ನು ಅವೇ ಎಂಕಲ್ ಡಿಸ್ಪ್ಲೇಡ್ ಪಾಡುವ ಇವರು ಇನ್ನೊಂದು ಪ್ರಾಡಕ್ಟ್ನು ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ತಾರೆ ನೋಡಿ ಸೇಂದಿಯಿಂದ ಮಾಡಿದ್ದ ವಿನೆಗರ್ ಅಂತ ಹೇಳಿದರೆ ನ್ಯಾಚುರಲ್ ವಿನೆಗರ್ ಅದು ಬೊರೋಸಸ್ ಪಾಮ್ ವಿನೆಗರ್ ಅಂತ ಹೇಳ್ತಾರೆ ಇಲ್ಲದ್ರೆ ತಾಳೆ ಮರದ ವಿನೆಗರ್ ಅಂತ ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಸಿಗುವ ಸೇಂದಿಯಿಂದ ಮಾಡಿರುವಂಥದ್ದು ಅದು ಪ್ರೊಸೆಸ್ ಆದ ನಂತರ ಅದು ಆಲ್ಕೋಹಾಲ್ ಕಂಟೆಂಟ್ಸ್ ಹೋಗಿ ವಿನೆಗರಿಗೆ ಬರ್ತದೆ ಆ ವಿನೆಗರಿಗೆ ಬಂದ ನಂತರ 100% ನ್ಯಾಚುರಲ್ ಆಗಿರ್ತದೆ ಅದು ನೀವು ಯಾವ ಮೆಡಿಸಿನ್ ಆಗಿ ಕೂಡ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಫುಡ್ ಗ್ರೇಡ್ ಆಗಿ ಫುಡ್ಡಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಯಾವುದಕ್ಕೂ ಯೂಸ್ ಮಾಡ್ಬೋದು ಆದರೆ ಏನಂತ ಹೇಳಿದರೆ ಅದಕ್ಕೆ ಯಾವುದು ಹೊರಗಿಂದ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಅದಕ್ಕೆ ಬೀಳದಾಗೆ ನಾವು ನೋಡ್ಕೊಳ್ಬೇಕು ಅದು ಬಿದ್ದರೆ ಅದು ನ್ಯೂಟ್ರಲ್ ಆಗ್ತದೆ ಇಲ್ಲಂತಾದರೆ ಅದು ಅದರ ಫಾರ್ಮಲ್ಲಿ ನಿಮಗೆ ಒಂದು ಎಷ್ಟು 10 ವರ್ಷ ಬೇಕಾದರೂ ಅದನ್ನು ಇಡ್ಬೋದು ಅದರ ಹುಳಿ ಅಂಶ ಅದೇ ರೀತಿ ಇರ್ತದೆ ಮತ್ತು ವರ್ಷ ಹೋದಾಗೆ ಅದರದ್ದು ಟೇಸ್ಟ್ ಕೂಡ ಬಹಳ ಒಳ್ಳೆಯದು ಬರ್ತದೆ ಕರ್ನಾಟಕದಲ್ಲಿ ಬಹುಶಃ ನನ್ನ ಪ್ರಕಾರ ಇಷ್ಟ ತನಕ ಬೇರೆ ಯಾರು ಮಾಡುವುದಿಲ್ಲ ನಾನು ಒಬ್ಬನೇ ಮಾಡುವುದಂತ ನನ್ನ ಆಲೋಚನೆ ಅದು ಇವಾಗ ಆಲ್ರೆಡಿ ಇದೆ ಅಲ್ಲ ನಿಮ್ಮ ಹತ್ರ ಹೌದು ನಾನೊಂದು 9 ನೀವು ಮನೆಯಲ್ಲೇ ತಯಾರು ಮಾಡ್ತೀರಾ ಮನೆಯಲ್ಲಿ ತಯಾರು ಮಾಡ್ತೇನೆ ಅದರದ್ದು ಏನಾದರೂ ಏನು ಅದಕ್ಕೆ ಬ್ರ್ಯಾಂಡ್ ನೇಮ್ ಆದರೂ ಅದು ಎಸ್ ಫಾರ್ಮ್ಸ್ ವಿನೆಗರ್ ಅಂತ ಹೌದು ಎಸ್ ಫಾರ್ಮ್ಸ್ ಅಂತ ವಿನೆಗರ್ ಅಂತ ಮಾರ್ತೇನೆ ಮತ್ತೆ ನನ್ನಿಂದ ಬಲ್ಕ್ ಆಗಿ ಪರ್ಚೇಸ್ ಮಾಡಿ ಅವರ ಬ್ರ್ಯಾಂಡ್ ಅಲ್ಲಿ ಮಾರುವವರು ತುಂಬಾ ಜನ ಇದ್ದಾರೆ ಹಾಗೆ ಅಂತ ಹೇಳಿದರೆ ನಿಮಗೆ ಆಲೋಚನೆ ಆಗಬಹುದು ಈಗ ಸೇಂದಿ ವಿಷಯ ಅಂತ ಹೇಳ್ತಾರೆ ಸೇಂದಿಯಲ್ಲಿ ಅಂತ ನಾನಂತ ಹೇಳಿದ್ರೆ ಶಂಭೂರು ಸೊಸೈಟಿಯ ನಾನೊಂದು ಬಿಡ್ ಹೋಲ್ಡರ್ ಅಂತ ಹೇಳಿದ್ರೆ ನಾನು ಅವರಿಂದ ಲೈಸೆನ್ಸ್ ತೆಗೆದು ನಾನು ನಮ್ಮಲ್ಲಿ ಟ್ಯಾಪರ್ ಇದ್ದು ನಾವು ಸೇಂದಿಯನ್ನು ತೆಗೆದು ಅದರಿಂದ ನಾವು ವಿನೆಗರ್ ಮಾಡಿರುವಂತದ್ದು ಹಾಗೆ ಅದು ಯಾವ ಬೇಸ್ ಅಂತ ಕೆಲವರಿಗೆ ಡೌಟ್ ಬರ್ತದೆ ಯಾಕಂತ ಹೇಳಿದ್ರೆ ಅದು ಹೇಗೆ ಮಾಡಿರಬಹುದು ಏನು ವಿಷಯ ಅಂತ ಅಂತದೇನಿಲ್ಲ ಯಾಕಂದ್ರೆ ಅದಕ್ಕೆ 100% ನ್ಯಾಚುರಲ್ ಇದ್ದರೆ ಮಾತ್ರ ಅದು ವಿನೆಗರ್ ಆಗೋದು ಸ್ವಲ್ಪ ನೀರು ಇದ್ರೂ ಕೂಡ ಅದು ಆಗುದಿಲ್ಲ ಅದು ಓಕೆ ಸರ್ ಥ್ಯಾಂಕ್ ಯು ಎಂಕ್ಲೆಗ್ ಎಡ್ಡೆ ರೀತಿಯ ಮಾಹಿತಿ ಕೊರಿಯರ್ ಮಸ್ತ್ ಧನ್ಯವಾದ ಥ್ಯಾಂಕ್ ಯು ಸರ್